ಉಳ್ಳಾಲ ಅಬ್ಬಕ್ಕ ವಲಯದ ಮಾಜಿ ಸೈನಿಕರ ಸಂಘದ ಹೊಸ ಕಚೇರಿನ ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಶ್ರೀ ಎಸ್.ಎಂ. ಐರಣ್ಣ ರಿಬ್ಬನ್ ಕತ್ತೆರೆದು ಉದಿಪನ ಮಲ್ತೇರು. ಜಿಲ್ಲಾ ಮಾಜಿ ಸೈನಿಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಕ್ಯಾಪ್ಟನ್ ದೀಪಕ್ ಅಡ್ಯಂತಾಯ ತುಡರು ಬೆಳಗಾದ ಕಚೇರಿಗೂ ಉದಿಪನದ ಚಾಲನೆ ಕೊರಿಯರು. ಕೊಲ್ಲಿಯ ಮಲಯಾಳ ಕೋಡಿ ಶ್ರೀ ಮಲಯಾಳ ಚಾಮುಂಡಿ ದೈವಸ್ಥಾನಕ್ಕೆ ತಿರುಗುನಲ್ಪ ಶ್ರೀ ಸೇಸಪ್ಪ ಗಟ್ಟಿ ಯೋಗೀಶ್ ಗಟ್ಟಿಯರ್ನ ಮಾಲಕತ್ವದ ಕಟ್ಟಣದ ಸುರುತ ಅಂತಸ್ತು ಅಬ್ಬಕ್ಕ ವಲಯದ ಮಾಜಿ ಸೈನಿಕರ ಸಂಘದ ಹೊಸ ಕಚೇರಿನ ಅಟಣೆ ಮತದಿತ್ತದು. ಇಂದತ ಉದಿಪನಲೇಸ್ ಐತಾರ ಕಾಂಡೆ ಸರಳ ರೀತಿಡು ಸಾಮಾಜಿಕ ನಿಯಮ ಪ್ರಕಾರ ನಡಪಾಯರು. ಉಳ್ಳಾಲ ಪರಿಸರದ ಅಬ್ಬಕ್ಕ ವಲಯ ಮಾಜಿ ಸೈನಿಕರ ಸಂಘ ಎಡ್ಡೆ ಯೋಜನೆಯನ್ನು ಪಾಡೊಂದುಂಡು. ಯೋಜನೆಲು ಸರಿಯಾದ ದುಂಬು ಪೋಡಾಂಡ ಕಚೇರಿ ಅಗತ್ಯ ಅಂಚನೆ ದುಂಬುದ ದಿನಕ್ಲೆಡು ಅಕಲ್ನ ಮಲ್ಲ ಕನ ಆಯ್ನ ಸಂಘ ಸ್ವಂತ ಜಾಗೆಡು ಎಡ್ಡೆ ಕಟ್ಟಣ ಸಭಾಂಗಣಡು ಆದು ಯೋಧರಾದ ದೇಶ ಸೇವೆ ಸಂಧಾವನಕ್ಲೆಗೆ ಎಡ್ಡೆ ತರಬೇತಿ ಕೇಂದ್ರ ಆವಡು ಪಂಡದು ಶ್ರೀ ಎಸ್.ಎಂ. ಐರಣ್ಣ ಅಬ್ಬಕ್ಕ ವಲಯ ಮಾಜಿ ಸೈನಿಕರ ಸಂಘಗೆ ಎಡೆಬು ಬಯಕಿಯರು. ಒಂದು ಈ ಬೆಳಿಗ್ಗೆ ಬಂದು ಒಂದು ಕಚೇರಿ ತಮ್ಮ ಅಸೋಸಿಯೇಷನ್ನ ಒಂದು ಕಚೇರಿಯನ್ನು ಉದ್ಘಾಟಿಸಲು ನಾನು ತುಂಬ ಸಂತೋಷಪಟ್ಟಿದ್ದೆ. ಯಾಕಂದರೆ ಒಂದೆರಡು ವರ್ಷಗಳಲ್ಲಿ ಒಂದು ಕಚೇರಿಯ ಅವಶ್ಯಕತೆ ಕಂಡು ಅದನ್ನು ಈ ದಿನ ಅವರು ಒಳ್ಳೆಯ ರೀತಿಯಲ್ಲಿ ಉದ್ಘಾಟಿಸಬೇಕೆಂಬಂಥ ಯೋಜನೆಗಳನ್ನು ಹಾಕಿಕೊಂಡು ನಮ್ಮೆಲ್ಲರನ್ನು ಕರೆದು ಈ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಬಹಳ ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ. ಇದಕ್ಕಾಗಿ ಈ ಸಂಘದ ಅಧ್ಯಕ್ಷರನ್ನು ಮತ್ತು ಎಲ್ಲ ಸದಸ್ಯರನ್ನು ನಾನು ಅಭಿನಂದಿಸ್ತೇನೆ. ಎರಡನೇದಾಗಿ ಈ ಸಂಘದಲ್ಲಿರುವ ಹೆಚ್ಚಿನ ಸದಸ್ಯರು ನಾನು ಹತ್ತಿರದಿಂದ ಬಲ್ಲೆ. ಯಾಕಂತ ಹೇಳಿದರೆ ನಾನು ಮಹಾಕಾರ್ಯದರ್ಶಿ ಆಗಿರುವಂಥ ಸಂದರ್ಭದಲ್ಲಿ ಹೆಚ್ಚಿನವರು ನಮ್ಮ ಕಚೇರಿಗೆ ಬರ್ತಿದ್ದರು. ಮತ್ತು ಎನ್ರೋಲ್ಮೆಂಟ್ ಮಾಡುವಾಗ ಕೂಡ ನಾನು ಅವರ ಜೊತೆ ಇದ್ದುಕೊಂಡು ಅವರ ಹತ್ರ ಮಾತಾಡಿ ಎಲ್ಲ ಮಾಡಿದ್ರಿಂದ ಇವತ್ತಿಗೂ ನನಗೆ ನಿಮ್ಮ ಅಡ್ರೆಸ್ ಮ್ಯಾಂಗ್ಳೂರು 575028 ಅಂಥೇಳಿ ನೆನಪಿದೆ. ಹೆಚ್ಚಿನಲ್ಲಿ ನಾವು ನೋಡಿದರೆ 575028 ಹೆಚ್ಚಿನ ಮಾಜಿ ಸೈನಿಕರು ನಮಗೆ ಸಿಗ್ತಾರೆ. ಹಾಗಾಗಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ನಮಗೆ ಎಲ್ಲಿಯಾದರೂ ಆನರ್ ಮಾಡಲಿಕ್ಕೆ ಯಾರಾದರೂ ಮಾಜಿ ಸೈನಿಕರು ಬೇಕಂತ ಹೇಳಿದಾಗ ನಾನು ಮೊದಲು ನೋಡೋದು ಈ ಕಡೆ ಯಾರಿದ್ದಾರೆ. ಯಾಕಂದರೆ ಒಳ್ಳೆಯ ನಮ್ಮ ಉದ್ದ ದಪ್ಪ ಪುಷ್ಟಿಯಾಗಿರ್ತಾರೆ. ನೋಡಲಿಕ್ಕೆ ಒಂದು ಶಾಲೆಯಲ್ಲಿ ಆಗಲಿ ಯಾವುದೇ ಸ್ಥಳದಲ್ಲಿ ಆಗಲಿ ಒಂದು ಒಳ್ಳೆಯ ಇಮೇಜ್ ಬಿಲ್ಡಿಂಗ್ ಆಗ್ತದೆ ಅಂತ ಹೇಳಿ ಒಳ್ಳೆಯ ಉತ್ತಮ ಸೈನಿಕರನ್ನು ನಾವು ಆಯ್ದು ಅಂಥ ಒಂದು ಸ್ಥಳಗಳಿಗೆ ಕಳಿಸ್ತಾ ಇದ್ದೇವೆ. ಸುಮಾರು ಜನರನ್ನು ನಾವು ಇಲ್ಲಿಂದ ಕೂಡ ಕಳಿಸಿದ್ದೇವೆ. ಸಂತೋಷ ಆಗ್ತದೆ. ಯಾಕಂತ ಹೇಳಿದರೆ ಈ ಒಂದು ರೂರಲ್ ಏರಿಯಾದಲ್ಲಿ ಒಂದು ಚಿಕ್ಕ ಸಂಘಟನೆಯನ್ನು ಮಾಡುವಂಥದ್ದು ಇನ್ನಷ್ಟು ಸುಲಭ ಇಲ್ಲ. ಯಾಕಂದರೆ ಸಿಟಿಯಲ್ಲಿ ನಾವೆಲ್ಲ ಒಂದು 5 ಕಿಲೋಮೀಟ್ರ್ ಒಳಗೆ ಇರ್ತೇವೆ. ರೂರಲ್ ಏರಿಯಾದಲ್ಲಿ ಹಾಗೆ ಅಲ್ಲ, ಒಂದು 10-15 ಕಿಲೋಮೀಟ್ರ್ ದೂರ ಇರ್ತಾರೆ. ಒಬ್ಬರನ್ನೊಬ್ಬರು ಸಂಪರ್ಕಿಸುವಂಥದ್ದು ಮತ್ತು ಮೀಟಿಂಗಿಗೆ ಬರುವಂಥದ್ದೆಲ್ಲ ಸ್ವಲ್ಪ ಕಷ್ಟ. ಆದಾಗ್ಯೂ ಕೂಡ ನಿಮ್ಮ ಎಲ್ಲ ಉತ್ತೇಜನಗಳನ್ನು ಕಂಡು ನಾನು ತುಂಬ ಸಂತೋಷಪಟ್ಟಿದ್ದೇನೆ. ಮತ್ತು ನೀವು ಮಾಡುವಂಥ ಕೆಲಸಗಳಿಗೆ ನಮ್ಮ ಅಸೋಸಿಯೇಷನ್ನಿಂದ ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಮಾಜಿ ಸೈನಿಕರ ಸಂಘದಿಂದ ಏನೇನು ಸಹಕಾರ ಬೇಕೋ ನಮ್ಮಿಂದ ಆಗುವಷ್ಟು ಮಟ್ಟಿಗೆ ನಾವು ಸಹಕಾರ ನೀಡಲು ಸಾಧ್ಯವಿದೆ ಎಂಬುದಾಗಿ ನಾನು ನಿಮಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದೇನೆ. ಯಾಕಂದರೆ ನೀವೆಲ್ಲರೂ ನಮ್ಮವರೇ, ನಾವೆಲ್ಲ ಒಂದೇ ಫ್ಯಾಮಿಲಿ, ವಿ ಆರ್ ಆಲ್ ಫ್ರಮ್ ದ ಸೇಮ್ ಫ್ಯಾಮಿಲಿ ಅಂತೇಳಿ. ಯಾಕಂದರೆ ದೇಶದ ರಕ್ಷಣೆಗೆ ಹೋಗಿ ನಾವು ಪ್ರಾಣವನ್ನು ಪಣ ಕೊಟ್ಟು ದುಡಿದವರು. ಅಂಥ ಒಂದು ಪ್ರೀತಿ ನಮ್ಮವರನ್ನು ಕಾಣುವಾಗ ನಮಗೆ ಬರುವಂಥದ್ದು ಸಹಜ. ಈ ಉದ್ದೇಶದಲ್ಲಿ ನಿಮಗೆ ಉತ್ತಮ ನಾಯಕತ್ವ ಕೂಡ ನಮ್ಮ ಲಯನ್ ಕೆ ಸಿ ನಾರಾಯಣರವರು ನೀಡಿದ್ದಾರೆ. ಈ ಒಂದು ಕಚೇರಿ ಈಗ ನೀವು ಬಾಡಿಗೆ ಕಚೇರಿ ಮಾಡಿದ್ದೀರಿ.
ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಸೈನಿಕರ ಸಂಘ 1972ನೇ ಇಸವಿಯಲ್ಲಿ ಉದ್ಘಾಟನೆ ಆಗಿದೆ. 1972ನೇ ಇಸವಿಯಲ್ಲಿ ನಮ್ಮ ಹಿರಿಯರು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದ್ದಾರೆ. ಆದರೆ ನಮ್ಮ ಕಚೇರಿಯು ನಮಗೆ ಉದ್ಘಾಟನೆಯಾಗಲು ಅದು 42 ವರ್ಷಗಳ ಕಾಲ ಹೋಯಿತು. 2014ನೇ ಇಸವಿಯಲ್ಲಿ ನಾವು ಸೈನಿಕ ಭವನ ಎಂಬಂಥ ಒಂದು ಕಚೇರಿಯನ್ನು ನಾವು ಉದ್ಘಾಟನೆ ಮಾಡಲು ಸಾಧ್ಯವಾಯಿತು. ಅದು ಅರ್ಧ ಕಟ್ಟಿ ಅಲ್ಲೇ ನಿಂತಿತ್ತು. ಮತ್ತು ಕರ್ನಲ್ ಭಂಡಾರಿಯವರು, ಬ್ರಿಗೇಡಿಯರ್ ಅಯ್ಯನ್ ರೈ ಅವರು ಇನ್ನಿತರರು ಬಂದು ಅದಕ್ಕೆಲ್ಲ ಮುಂದಾಳುತನ ವಹಿಸಿ ಅದನ್ನು ಕಂಪ್ಲೀಟ್ ಮಾಡಬೇಕೆಂಬಂಥ ಉದ್ದೇಶದಿಂದ ಮಾಡಿದ್ದರಿಂದ ಮತ್ತು ಅನೇಕರು ನಮಗೆ ಧನ ಸಹಾಯ ಮಾಡಿದ್ದರಿಂದ 2014ನೇ ಇಸವಿಯಲ್ಲಿ ನಾವು ಅದನ್ನು ಪರಮಾತ್ಮನ ದಯದಲ್ಲಿ ಉದ್ಘಾಟನೆ ಮಾಡುವಂತಾಯಿತು. ಅದು ನಿಮ್ಮೆಲ್ಲರ ಸಹಕಾರ ಕೂಡ ಅದಕ್ಕೆ ಇದೆ ಎಂಬುದಾಗಿ ಹೇಳಲು ನಾನು ಸಂತೋಷ ಪಡುತ್ತೇನೆ. ಈ ನಿಟ್ಟಿನಲ್ಲಿ ನಾನು ನಿಮ್ಮ ಎಲ್ಲ ನಿಮ್ಮ ಯೋಚನೆಗಳನ್ನು ನಿಮ್ಮ ಕಾರ್ಯದರ್ಶಿಯವರು ನಮ್ಮ ಮುಂದೆ ಇಟ್ಟರು. ಅದನ್ನು ಕೇಳಿದೆ ನಾನು. ಒಳ್ಳೆಯ ಉದ್ದೇಶ, ರೂರಲ್ ಏರಿಯಾದಲ್ಲಿ ಕೆಲಸ ಮಾಡಲು, ಸೇವೆ ಮಾಡಲು ಉತ್ತಮ ಅವಕಾಶಗಳು ಇವೆ. ಒಳ್ಳೆಯ ಕೆಲಸಗಳನ್ನು ಮುಂದುವರಿಸಿರಿ ಮತ್ತು ಇನ್ನು ಆದಷ್ಟು ಬೇಗ ಒಂದು ನಿಮ್ಮ ಸ್ವಂತ ಕಟ್ಟಡ ಆಗುವಂತೆ ಪ್ರಯತ್ನ ಪಡಿರಿ ಎಂಬುದಾಗಿ ನಾನು ನಿಮ್ಮಲ್ಲಿ ಹೇಳಿಕೊಳ್ತೇನೆ. ನೀವು ಪ್ರಯತ್ನ ಪಟ್ಟರೆ ಖಂಡಿತ ಆಗ್ತದೆ. ಯಾಕಂದರೆ ಮಾಜಿ ಸೈನಿಕರ ಯಾವುದೇ ಕೆಲಸ ಕಾರ್ಯಗಳಿಗೆ ಸಮಾಜ ಅದಕ್ಕೆ ಸಪೋರ್ಟ್ ಮಾಡ್ತದೆ. ಮತ್ತು ಸರ್ಕಾರ ಕೂಡ ತನ್ನಿಂದ ಆಗುವಷ್ಟು MLAಗಳು MLCಗಳು ಸಹಾಯ ಮಾಡ್ತಾರೆ. ಪ್ರಯತ್ನ ಪಟ್ಟರೆ ನಮ್ಮ ಈಗ ಒಂದು 50 ಜನ ಸದಸ್ಯರಿದ್ದಾರೆ. ಒಂದು 100-200 ಜನ ಕೂತ್ಕೊಳ್ಳುವಂಥ ಒಂದು ಹಾಲನ್ನಾದರೂ ಮಾಡಿ ನಮ್ಮದೇ ಸ್ವಂತ ಅಂತ ಒಂದು ಕಟ್ಟಡ ಮಾಡಿದರೆ ಅದರಿಂದ ಬಾಡಿಗೆ ಬರುವಾಗ ಕೂಡ ಸ್ವಲ್ಪ ಪ್ರಯೋಜನ ಆಗ್ತದೆ. ಇಂಥ ಒಂದು ಯೋಜನೆಯನ್ನು ಹಾಕಿಕೊಂಡು ಮುಂದುವರಿಸಿ ಪರಮಾತ್ಮನು ಇಂಥ ಒಂದು ಯೋಜನೆಯನ್ನು ನಿಮ್ಮನ್ನು ಕಾರ್ಯಗತವಾಗುವಂತೆ ನಿಮ್ಮನ್ನು ನಡೆಸಲಿ ಎಂಬುದಾಗಿ ಪರಮಾತ್ಮನಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ನಿಮ್ಮೆಲ್ಲರಿಗೆ ಈ ಒಂದು ಸಂಘಕ್ಕೆ ನಾನು ಯಶಸ್ವಿಯನ್ನು ಬಯಸ್ತೇನೆ. ಮತ್ತು ನನ್ನನ್ನು ಮತ್ತು ನಮ್ಮೆಲ್ಲರನ್ನು ಇದನ್ನು ಕರೆದು ಗೌರವಿಸಿದ್ದಕ್ಕಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಪರವಾಗಿ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರಿಗೆ ನಮನಗಳನ್ನು ತಿಳಿಸಿ, ಅಬ್ಬಕ್ಕ ವಲಯ ಮಾಜಿ ಸೈನಿಕರನ ಸಂಘ ಕರಿ 1 ವರ್ಷಡ್ ಎಡ್ಡ ಬೇಲೆ ಮಲ್ತದು ಇತ್ತೆ ಸ್ವಂತ ಕಚೇರಿಗೆ ಬೈದನು. ದುಂಬುದ ದಿನಕ್ಲೆಡು ಸ್ವಂತ ಜಾಗಿಡು, ಸ್ವಂತ ಕಚೇರಿ, ಸಭಾಭವನ ಆವಡು, ಸೈನ್ಯಗ್ ಸೇರುನಕ್ಲೆಗ್ ಎಂಚಿನ ಮಾತ ಅವಕಾಶಲು ಉಂಡ, ಕೆಲಸದೊಟ್ಟಿಗೆ ಭವಿಷ್ಯಗಳ ಎಂಚಿನ ಮಾತ ಅವಕಾಶ ಉಂಡು ಪಂಡದು, ಯುವ ಜನಕ್ಲೆಗ್ ಮಾರ್ಗದರ್ಶನ ಪ್ರೇರಣೆ ಕೊರ್ಪಿನ ಬೇಲೆ ಆವಡು ಪಂಡದು. ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಸೈನಿಕರನ ಸಂಘದ ಮಾಜಿ ಅಧ್ಯಕ್ಷರು ಕರ್ನಲ್ ನಿಟ್ಟಗುತ್ತು ಶರತ್ ಭಂಡಾರಿ ಶುಭಾಶಂಸನದ ಪಾತ್ರ ಬಂಡೇರು. ಮೊದಲನೇದಾಗಿ ನಮ್ಮನ್ನು ವೇದಿಕೆಯಲ್ಲಿರುವ ಕೇಸರಿ ಸಂಘದ ಅಧ್ಯಕ್ಷರು, ನಮ್ಮ ಐರನ್ರು, ನಾರಾಯಣವರು, ಕೃಷ್ಣಗಟ್ಟಿಯವರು, ದೀಪಕ್ ಅಡ್ಡಂತ, ವಿಕ್ರಮ್ ದತ್ತನ್ ಅವರು ಮತ್ತು ಸಭೆಯಲ್ಲಿ ಹಾಜರಿರುವ ಎಲ್ಲ ಇವತ್ತು ಮಾಜಿ ಸೈನಿಕರು, ಮೊದಲನೇದಾಗಿ ನಮ್ಮನ್ನು ಇಲ್ಲಿ ಕರೆದದ್ದಕ್ಕಾಗಿ ಧನ್ಯವಾದ ಅರ್ಪಣೆ ಐರನ್ರು ಕೊಟ್ಟಿದ್ದಾರೆ. ಬಟ್ ವೈಯಕ್ತಿಕವಾಗಿ ನನ್ನನ್ನು ಕರೆದದ್ದಕ್ಕಾಗಿ ನನ್ನ ವತಿಯಿಂದಲೂ ನಾನು ತಮಗೆಲ್ಲರಿಗೂ ತುಂಬ ಆಭಾರಿಯಾಗಿದ್ದೇನೆ. ತುಂಬ ಧನ್ಯವಾದಗಳು. ಕೃಷ್ಣಗಟ್ಟಿಯವರು ನನ್ನ ಹಳೆಯ ಮಿತ್ರರು. ಒಂದು ರೀತಿಯಲ್ಲಿ 1958-60ರ ದಶಕದ ಕಥೆ ಇದ್ದು, ಹಾಗೂ ಚಿಕ್ಕವರು. ಈಗ 60 ವರ್ಷ ಆಯ್ತಿದ್ದು ಹಳೆ ಕಥೆ ಕೇಳಿ. ಅದರ 2 ಅರ್ಥ, ಅವರಿಗೆ 60 ವರ್ಷ ಆಗಿದೆ ಅಂತ, ನನಗೂ 60 ವರ್ಷ ಆಗಿದೆ. ನನಗೆ 81 ಆಗ್ತಾ ಉಂಟು ಈಗ. ನಾನಿಲ್ಲಿ ಕಾಲೇಜ್ನಲ್ಲೆಲ್ಲ ಹೋಗುವಾಗ ಇವರು ಚಿಕ್ಕ ಹುಡುಗ ಆ ಟೈಮ್ನಲ್ಲಿ. ತುಂಬ ಚಂದವಾಗಿ ಮೂಡಿ ಬಂದಿದ್ದಾರೆ. ರಾಜಕೀಯದಲ್ಲಿ ತುಂಬ ಆಸಕ್ತಿ ತೋರಿಸ್ತಾ ಇದ್ದಾರೆ. ಭಾಳ ಸಂತೋಷದ ಸಂಗತಿ. ಒಬ್ಬ ಮಾಜಿ ಸೈನಿಕನಾಗಿ ರಾಜಕೀಯದಲ್ಲಿ ಧುಮುಕುವುದು ಭಾಳ ಒಳ್ಳೆಯ ಒಂದು ವಿಶೇಷ ಕಾರ್ಯಕ್ರಮ ಅದು. ಅವರಿಗೆ ನಾನು ಬೆಸ್ಟ್ ಆಫ್ ಲಕ್ ಅವರಿಗೆ. ಅವರು ಉತ್ತಮವಾಗಿ ಮುಂದೆ ಮೂಡಿ ಬರಬೇಕಂತ ಆಶಿಸ್ತೇನೆ. ನಮ್ಮ ಮಾಜಿ ಸೈನಿಕರ ಸಂಘಕ್ಕೂ ಹೆಮ್ಮೆ ವಿಷಯ, ಅವರಿಗೂ ಒಂದು ಹೆಮ್ಮೆ ವಿಷಯ, ಮತ್ತು ನಮಗೊಂದು ನಮ್ಮ ಮಿತ್ರರು ಬಂದಿದ್ದಾರೆ ಎಂಬ ಒಂದು ದೊಡ್ಡ ಹೆಮ್ಮೆ ವಿಷಯ. ಶ್ರೀ ವೆಂಕಟೇಶ್ ಕುಪ್ಪಣ್ಣನವರು ತುಂಬ ಮಾತನಾಡಿದರು, ಪ್ರೇರಣೆ ಬಗ್ಗೆ ಹೇಳಿದರು. ಸೊ 2 ಮಾತು ಅಲ್ಲಿ ಹೇಳಿ ಬಯಸ್ತೇನೆ. ಇಲ್ಲಿ ಶ್ರಾವ್ಯ ಕೋಟ್ಯಾನಿದ್ದಾಳೆ, ನಾನು ಏಕವಚನದಲ್ಲಿ ಮಾತಾಡ್ತೇನೆ ಬಿಕಾಸ್ ಆಫ್ ದ ಏಜ್ ಡಿಫರೆನ್ಸ್ ಅಲ್ಲ. ಅವರು ಶಿ ಈಸ್ ದ ಫಸ್ಟ್ ವುಮನ್, ಗರ್ಲ್, ಹುಡುಗಿ ಹೇಳಿ ಮಹಿಳೆ ಹೇಳಿ ವಾಟ್ ಎವರ್ ಇಟ್ ಈಸ್, who qualified in the services selection board interview as an officer in the Indian Navy. ನಿಮಗೆ ಗೊತ್ತುಂಟ ಇಲ್ಲೋ ಗೊತ್ತಿಲ್ಲ. ಶ್ರಾವ್ಯ ಕೋಟ್ಯಾನ್ is the one who was selected by the services selection board to be an officer in the Indian Navy. ಅವಳು ಸೇರದೆ ಹೋದದ್ದು ಬೇರೆ ಕಾರಣಗಳಿಗೆ ಮೆಡಿಕಲ್ ಗ್ರೌಂಡ್ಸ್ನಲ್ಲಿ, ಬಟ್ ಅದರ್ವೈಸ್ ಶಿ ವಾಸ್ ಸಿಲೆಕ್ಟೆಡ್. ನಮಗೆ ತುಂಬ ಹೆಮ್ಮೆ ವಿಷಯ. ನಾವು ಅದನ್ನು ಯಾವಾಗಲೂ ಅಲ್ಲಿ ಇರ್ತೇವೆ. ಶಿ ಈಸ್ ಫ್ರಮ್ ವಾಮಂಜೂರ್ ಅಲ್ಲ, ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್.
ನಾನು ಇತ್ತ ಕಡೆ ವಾಮಂಜೂರು ಸೆಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನನ್ನ ಮುಖ್ಯ ಅತಿಥಿಯಾಗಿ ಒಂದು ಪ್ರೋಗ್ರಾಮಿಗೆ ಕರೆದಿದ್ರು. ಅಲ್ಲಿ ಅವರ ಪ್ರಿನ್ಸಿಪಾಲ್ ಇದ್ದರು ಫಾದರ್, ಮತ್ತು ವೈಸ್ ಪ್ರಿನ್ಸಿಪಾಲ್ ಇದ್ದರು. ನನಗೆ ಅವರಿಗೆ ಹೇಳಿದ್ದೆ, ನಿಮ್ಮ ಒಂದು ಹುಡುಗಿ ಈ ಕಾಲೇಜಿನ ಒಂದು ವಿದ್ಯಾರ್ಥಿ, ಹಳೆ ವಿದ್ಯಾರ್ಥಿ ಅಧಿಕಾರಿಯಾಗಿ ಸೆಲೆಕ್ಟ್ ಆಗಿ ಹೋಗಿದ್ದಾರೆ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ನಲ್ಲಿ ಅಂತ. ಮಹಿಳೆ ಇಲ್ಲಿ ಗಂಡಸರಿಗೂ ಸೆಲೆಕ್ಟ್ ಆಗ್ತಾ ಇಲ್ಲ. ಇಲ್ಲಿಂದ ಹೋದೊಂದು 20-25 ಜನರಲ್ಲಿ ಒಬ್ಬರು ಸೆಲೆಕ್ಟ್ ಆದದ್ದು, ಬಾಕಿ ಎಲ್ಲ ರಿಜೆಕ್ಟ್ ಆಗಿ ಹೋಗಿದ್ದಾರೆ. ಬಟ್ ಒಂದು ಹುಡುಗಿ ಸೆಲೆಕ್ಟ್ ಆಗಿದ್ದಾಳೆ. ಅವರಿಗೆ ಇವಳ ಹೆಸರು ಗೊತ್ತುಂಟು. ನಾನು ಹೇಳಿದೆ ಶ್ರಾವ್ಯ ಅಂತ ಹೇಳಿದಾಗ ಅವರು, ಓ ಶ್ರಾವ್ಯ ಕೋಟ್ಯಾನ್, ಅವಳು ನನಗೆ ಅವಳು ಕೋಟ್ಯಾನ್ ಅಂತ ಗೊತ್ತಿರಲಿಲ್ಲ. ನಾನು ಶ್ರಾವ್ಯರಿಗೆ ಅವರ ಪ್ರಿನ್ಸಿಪಾಲ್ ಹೇಳಿದರು, ಶ್ರಾವ್ಯ ಕೋಟ್ಯಾನ್ ವಿ ನೋ ವೆರಿ ವೆಲ್, ಶಿ ವಾಸ್ ವೆರಿ ಆ್ಯಕ್ಟಿವ್ ಇನ್ ಅವರ್ ಕಾಲೇಜ್ ಅಂತ. ಅಂದರೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲೇ ಅವಳು ತುಂಬ ಆ್ಯಕ್ಟಿವ್ ಆಗಿದ್ಲು. ಸೊ ಅವಳು ಅಂಥವ್ರನ್ನು ನೀವು ಮುಂದೆ ಇಟ್ಕೊಳ್ಬೋದು ಆ್ಯಸ್ ಎ ಪ್ರೇರಣೆ. ನೀವು ಮಹಿಳೆಯರ ಕಾಲೇಜಿಗೆಲ್ಲ ಹೋಗುವಾಗ ಶಿ ಈಸ್ ದ ಒನ್ ಗ್ರೇಟ್ ಇನ್ಸ್ಪಿರೇಷನ್. ಶಿ ವಾಸ್ ಸೆಲೆಕ್ಟೆಡ್ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಆಸ್ ಅನ್ ಆಫೀಸರ್. ಅದು 5 ದಿವಸದ ಇಂಟರ್ವ್ಯೂ, ಸೈಕಲಾಜಿಕಲ್ ಟೆಸ್ಟ್, ಇಂಟೆಲಿಜೆನ್ಸ್ ಟೆಸ್ಟ್, ಏನೆಲ್ಲ ಉಂಟು ಅಲ್ಲಿ. ಅದರಲ್ಲಿ ಪಾಸ್ ಆಗೋದು ಅಂತೇಳಿ ಒಂದು ದೊಡ್ಡ ವಿಷಯ. ಶಿ ಹಸ್ ಡನ್ ಇಟ್ ರಿಮಾರ್ಕೆಬಲ್ ಇಂಡಿ. ಅದು ಅವಳು ಉಳಿದು ಹೋದಳು ಬೇರೆ ಕಾರಣಗಳಿಗಾಗಿ, ಬಟ್ ಅದರ್ವೈಸ್ ಶಿ ಹಸ್ ಡನ್ ವೆರಿ ವೆಲ್. ಕುಂಪಲದವರಿಗೆ ಇನ್ನೊಂದು ವಿಷಯ, ಈಗ ಮಹಿಳೆಯರಿಗೆ ಬಿಲೋ ಆಫೀಸರ್ ರ್ಯಾಂಕು ಅಡ್ಮಿಷನ್ ಉಂಟು ಕೋರ್ ಆಫ್ ಮಿಲಿಟರಿ ಪೊಲೀಸ್ನಲ್ಲಿ. ಅಂದರೆ ಭಾರತೀಯ ಸೇನಾಪಡೆಗಳಿಗೆ 2 ಎಂಟ್ರಿ ಪಾಯಿಂಟ್. ಒಂದು ಗ್ರ್ಯಾಜುಯೇಟ್ ಆಗಿ ವಿದ್ಯಾರ್ಜನೆ ಗ್ರ್ಯಾಜುಯೇಟ್ ಮಿನಿಮಮ್ ಆದರೆ ಅಧಿಕಾರಿಯಾಗಿ ಹೋಗುವ ಅವಕಾಶ ಉಂಟು. ಗ್ರ್ಯಾಜುಯೇಟ್ ಆಗದೇ ಇದ್ದವರಿಗೆ 10+2 ಆದವರಿಗೆಲ್ಲ ನಾನ್ ಆಫೀಸರ್ ಬಿಲೋ ರ್ಯಾಂಕಿಗೆ ಹೋಗುವ ಅವಕಾಶ ಉಂಟು. ಆದರೆ ಮಹಿಳೆಯರಿಗೆ ಖಾಲಿ ಅಧಿಕಾರಿ ವರ್ಗದಲ್ಲಿ ಮಾತ್ರ ಅವಕಾಶ ಇದ್ದದ್ದು. ಈಗ ಈ ವರ್ಷದಿಂದ ಮಹಿಳೆಯರಿಗೆ ಬಿಲೋ ಅಧಿಕಾರಿ ವರ್ಗದಲ್ಲಿಯೂ ಅವಕಾಶ ಉಂಟು. ಕೋರ್ ಆಫ್ ಮಿಲಿಟರಿ ಪೊಲೀಸ್ನಲ್ಲಿ ಒಂದು ಯೂನಿಟನ್ನೇ ರೇಸ್ ಮಾಡ್ತಾ ಇದ್ದಾರೆ ಮಹಿಳೆಯರಿಗಾಗಿ. ಅದರಲ್ಲಿ 10+2 ಆದ ಮಹಿಳೆಯರಿಗೆ ಅವಕಾಶ ಉಂಟು. ದೇ ಕ್ಯಾನ್ ಆಲ್ ಜಾಯಿನ್ ಆಸ್ ಇನ್ ದ ಮಿಲಿಟರಿ ಪೊಲೀಸ್ ಆಸ್ ಸಿಪಾಯಿಸ್, ಬಿಕಮ್ ನಾಯಕ್, ಹವಾಲ್ದಾರ್ ಅಲ್ಲಿ. ಅದು ಮಹಿಳೆಯರಿಗೆ ಉಂಟು ಈಗ ಈ ವರ್ಷದಿಂದ. ಸೊ ಅದನ್ನು ನೀವು ನೆನಪಿಟ್ಕೊಳ್ಬೋದು ನಿಮ್ಮ ಈ ಕಾರ್ಯಕ್ರಮ ಎಲ್ಲ ಹೋಗುವಾಗ. ಇದೊಂದು ಭಾಳ ವಿಶೇಷ ಇವತ್ತಿನ ಮಹತ್ವದ ದಿನ. ನಿಮ್ಮೊಂದು ಕನಸಿತ್ತು, ಒಂದು ಅಭಿಲಾಷೆ ಇತ್ತು, ನಿಮ್ಗೊಂದು ಸ್ವಂತ ಜಾಗ ಆಗಬೇಕಂತ ಆಫೀಸ್ ಇನಾಗ್ರೇಷನ್ ಮಾಡಿದಿರಿ, ಭಾಳ ಉತ್ತಮ. ನಿಮ್ಗೊಂದು ಇನ್ನೊಂದು ದೊಡ್ಡ ಅಭಿಲಾಷೆ ಉಂಟು, ಏನಂತ ನಿಮ್ಗೊಂದು ನಿಮ್ಮದೇ ಆದ ಸ್ವಂತ ಸ್ಥಳ, ನಿಮ್ಮದೇ ಆದೊಂದು ಸ್ವಂತ ಭವನ ಅಥವಾ ಒಂದು ಬಿಲ್ಡಿಂಗ್ ಇರಬೇಕಂತ. ಒಳ್ಳೆಯ ಉತ್ತಮವಾದ ಇದು ಅಭಿಲಾಷೆ, ಇದು ಉತ್ತಮವಾದ ಯೋಜನೆ. ಈ ಯೋಜನೆ ನಿಮ್ಮ ಸಾಕಾರವಾಗಿ ಅದು ಸಕ್ಸಸ್ ಆಗಬೇಕಂತ ನಾನು ನಿಮಗೆ ಶುಭಾಶಯ ಕೊಡ್ತೀನಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆಫ್ ಲಕ್. ನಿಮ್ಮ ಈ ಕಾರ್ಯಕ್ರಮ ಒಳ್ಳೆಯಾಗಿ ಹಮ್ಮಿಕೊಂಡು ಬರಬೇಕಂತ. ನಿಮ್ಮಲ್ಲಿ ತುಂಬ ಮಾಜಿ ಸೈನಿಕರಿದ್ದಾರೆ, ಹೂ ಆರ್ ವೆರಿ ಆಕ್ಟಿವ್ ಇನ್ ಅದರ್ ಆಕ್ಟಿವಿಟೀಸ್, ಬಾಕಿ ಸೋಷಿಯಲ್ ಆಕ್ಟಿವಿಟೀಸ್, ಸಾಮಾಜಿಕ ಕಾರ್ಯಕ್ರಮಗಳಿದ್ದಾರೆ. ಅಲ್ಲಿ ವಿಜಯರಿದ್ದಾರೆ, ನಮ್ಮ ರಿಕ್ರೂಟ್ಮೆಂಟ್ನಲ್ಲಿ ತುಂಬ ಎಲ್ಲ ಪ್ರೋಗ್ರಾಮ್ ಹಮ್ಮಿಕೊಂಡು ನಮ್ಮೊಟ್ಟಿಗೆ ಬರ್ತಾ ಇದ್ದಾರೆ ಮಾತನಾಡಲಿಕ್ಕೆ. ಕಾಲೇಜುಗಳಲ್ಲಿ ಎಲ್ಲ ಹೋಗುವಾಗ ಬೇಕಿದ್ದರೆ ನೀವು ನಮ್ಮನ್ನು ಕರಿಬಹುದು. ನಮಗೊಂದು ದಿವಸದ 2 ದಿವಸದ ನೋಟಿಸ್ ಕೊಟ್ಟರೆ ನಮ್ಮ ಹತ್ರ ಪೆನ್ ಡ್ರೈವ್ ಉಂಟು, ಕಂಪ್ಯೂಟರ್ನ ಸ್ಕ್ರೀನ್ನಲ್ಲೆಲ್ಲ ಹಾಕಿ ತೋರಿಸ್ತೇವೆ. ಭಾರತೀಯ ಸೇನಾ ಪಡೆಗಳಿಗೆ ಸೇರಿದರೆ ಏನು ಅಡ್ವಾಂಟೇಜ್ ಉಂಟಂತ. ಸೊ ಅದನ್ನು ನಾವು ಹೇಳ್ತೇವೆ. ನೀವು ಅದನ್ನು ಅವರಿಗೆ ಒಳ್ಳೆ ಪ್ರಚಾರ ಮಾಡಬಹುದು. ಮತ್ತು ಭಾರತೀಯ ಸೇನಾ ಪಡೆಗಳಲ್ಲಿ ಈಗ ಮುಂಚೆ ಸೇರಿದವರಿಗೆ ಸ್ವಲ್ಪ ತಾಪತಡಿತಿರ್ಬೋದು, ಸಂಬಳ ಕಮ್ಮಿತ್ತು, ಕಷ್ಟಕರವಾದ ಜೀವನ ಇತ್ತು ಅಂತ. ಈಗಲೂ ಜೀವನ ಸ್ವಲ್ಪ ಕಷ್ಟಕರವಾಗಿದೆ, ಆದರೆ ಈಗ ಒಳ್ಳೆ ಕೈ ತುಂಬ ಸಂಬಳ ಸಿಗ್ತದೆ, ಒಳ್ಳೆ ಪೆನ್ಷನ್ ಸಿಗ್ತದೆ. ಭಾರತೀಯ ಸೇನಾ ಪಡೆಗಳಲ್ಲಿ ಫ್ರೀ ರ್ಯಾಷನ್ಸ್ ಉಂಟು, ಬಾಕಿ ಮೆಡಿಕಲ್ ಏಡ್ಸ್ ಫ್ರೀ ಉಂಟು, ಇದೆಲ್ಲ ಉಂಟು. ಇದನ್ನು ಈಗಿನ ಮಕ್ಕಳಿಗೊಂದು ಹೇಳಲಿಕ್ಕೆ ಒಳ್ಳೆ ಉತ್ತೇಜನಕ್ಕೆ ಒಂದು ಪ್ರೇರಣೆಯಾಗಿ ತಾವೆಲ್ಲ ಅಲ್ಲಿ ಮಾತನಾಡುವಾಗ ಹೇಳ್ಬೋದು. ಬೇರೆ ಒಂದು ಲಿಸ್ಟ್ ಮಾಡಿ ಒಳ್ಳೆ ಏನುಂಟು ಅವ್ರ ಹತ್ರ ಕೇಳಬೇಕು. ಇನ್ವಾಲ್ವ್ ದಿ ಸ್ಟೂಡೆಂಟ್ಸ್. ನೀವೊಂದು ಒಳ್ಳೆ ಕೆಲಸ ಹುಡುಕ್ತೀರಿ, ಏನು ಬೇಕು ನಿಮಗೊಂದು ಒಳ್ಳೆ ಕೆಲಸದಲ್ಲಿ, ವಾಟ್ ಆರ್ ಯು ಲುಕಿಂಗ್ ಫಾರ್ವರ್ಡ್ ಟು ಇನ್ ಎ ಗುಡ್ ಜಾಬ್, ಅವ್ರ ಹತ್ರ ಕೇಳೋದು. ಅವ್ರು ಹೇಳ್ತಾರೆ ಒಳ್ಳೆ ಸಂಬಳ ಬೇಕು, ಎಸ್ ಒಳ್ಳೆ ಸಂಬಳ ಬೇಕು, ಉಂಟು ಇಲ್ಲಿ. ಅವರು ಹೇಳ್ತಾರೆ ಒಳ್ಳೆಯ ಕೆರಿಯರ್ ಮುಂದೆ ಹೋಗುವ ಅವಕಾಶ ಬೇಕು, ಇಲ್ಲಿ ಉಂಟು. ಹಾಗೆ ಅವ್ರ ಹತ್ರ ಈ ಪ್ರಶ್ನೆಗಳನ್ನು ಕೇಳಿ ಅವ್ರದ್ದು ಕೇಳಿ ಅದೆಲ್ಲ ಫೌಜಿನಲ್ಲಿ ಮಿಲಿಟರಿಯಲ್ಲಿ ಉಂಟು. ಇನ್ ಎಡಿಷನ್ ಟು ದ್ಯಾಟ್ ಇಲ್ಲಿ ಒಳ್ಳೆ ಆರೋಗ್ಯ ಉಂಟು, ಒಳ್ಳೆ ಅಡ್ವೆಂಚರ್ ಉಂಟು. ಅದು ಅವ್ರು ಯಾರು ಮಾತನಾಡೋದಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಅದು ಸ್ಟೂಡೆಂಟ್ಸಿಗೆ ಗೊತ್ತಿರೋದಿಲ್ಲ. ಅದೆಲ್ಲ ಹೇಳಬೇಕು. ಆಗೊಂದು ಪ್ರೇರಣೆ ಒಂದು ನಿಮ್ಗೆ ಅದು ಹೇಳಲಿಕ್ಕೆ ಉತ್ತಮ ಆಗ್ತದೆ. ಸೊ
ಮುಂದಕ್ಕೂ ನೀವು ಒಳ್ಳೆ ಕಾರ್ಯಕ್ರಮ ಮಾಡಿಕೊಂಡು ಇರ್ತೀರಿ. ನೀವು ನನಗೆ ತಿಳಿಸ್ತಾ ಇರ್ತೀರಿ. ಸೊ ಇನ್ನು ಮುಂದಕ್ಕೂ ಒಳ್ಳೆ ಕಾರ್ಯಕ್ರಮ ಮಾಡಿ ಆದಷ್ಟು ಇಲ್ಲಿಂದ ಹೋಗಬೇಕು ಭಾರತೀಯ ಸೇನಾಪಡೆಗಳಿಗೆ. ಅದೊಂದು ದೇಶ ಪ್ರೇಮದ ಕಾರ್ಯಕ್ರಮ, ಅದು ಇಟ್ಸ್ ಎ ಪೇಟ್ರಿಯಾಟಿಕ್ ಆಕ್ಟಿವಿಟಿ. ಅದನ್ನು ನಾವು ಮಾಜಿ ಸೈನಿಕರ ಸಂಘ ನಡೆಸಿಕೊಂಡು ಬಂದಿದ್ದೀರಾ. ತುಂಬ ನಿಮಗೆಲ್ಲ ತುಂಬ ಧನ್ಯವಾದಗಳು. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಪ್ಲೀಸ್ ಕೀಪ್ ಇಟ್. ನಾರಾಯಣ್ ಅವರಿಗೆ ಇನ್ನೊಮ್ಮೆ ನಾನು ಧನ್ಯವಾದ ಕೊಡ್ತೇನೆ, ಅಧ್ಯಕ್ಷರಿಗೆ. ನನ್ನ ತುಂಬ ಹೊಗಳಿಬಿಟ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು, ವೆರಿ ಕೈಂಡ್ ಆಫ್ ಯು. ನಾವು ಒಂದೇ ಡಿಪಾರ್ಟ್ಮೆಂಟ್ನವರು, ನಾವು ಕೋರ್ ಆಫ್ ಸಿಗ್ನಲ್ಸ್ನಿಂದ. ಅವರು ನಾನು ಒಂದೇ ಡಿಪಾರ್ಟ್ಮೆಂಟ್ನವರು. ಸೊ ನಮ್ಮ ಸರ್ವಿಸ್ನಲ್ಲಾಗ ವಿ ನೆವರ್ ಮೆಟ್, ಬಟ್ ಅದರ್ವೈಸ್ ರಿಟೈರ್ ಆದಮೇಲೆ ವಿ ಆರ್ ಫ್ರಮ್ ದ ಸೇಮ್ ಡಿಪಾರ್ಟ್ಮೆಂಟ್. ಇಲ್ಲಿ ನಮ್ಮ ಒಂದು ಚಿಕ್ಕ ಅಡ್ವೈಸು, ನೀವು ನಿಮ್ಮ ಸ್ವಂತ ಜಾಗ ತೆಗೆದು ಕಟ್ಟಡ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀರಿ, ಒಳ್ಳೆಯದು. ಆದರೆ ನೀವು ಒಳ್ಳೆಯ ಯೋಜನೆ ಮಾಡುವಾಗ ಒಳ್ಳೆ ಕ್ರಮಬದ್ಧವಾಗಿ ಹೋಗಿ. ಯಾಕಂತ ಹೇಳಿದರೆ ನಮ್ಮ ಅಧ್ಯಕ್ಷ, ಈಗಿನ ಅಧ್ಯಕ್ಷರು ಐರನ್ ರವರು ಒಂದು ಎಕ್ಸಾಂಪಲ್ ಕೊಟ್ಟರು. ನಮ್ಮಲ್ಲಿ ಒಂದು ಸೈನಿಕ ಭವನ ಉಂಟು, ಅದು ಜನವರಿ 2007 ಅದರ ಫೌಂಡೇಶನ್ ಸ್ಟೋನ್ ಹಾಕಿ ಆಗಿತ್ತು. ಮುಂದಿನ 5 ವರ್ಷ ಅದು ಮೇಲೆ ಹೋಗಲೇ ಇಲ್ಲ. ಫೈನಾನ್ಸ್ ಇಲ್ಲ, ಅದು ಇಲ್ಲ, ಇದಿಲ್ಲ, ಬೇಡ ಬೇಡ ಅಡಚಣೆಗಳು. ಅದು ಅಲ್ಲೇ ಇತ್ತು ಹಾಗೇನೆ. ಅದು ಜನರು ಅದರಿಂದ ಕರೀತಿದ್ದು ರಾತ್ರಿ ಅದ್ರ ಇಟ್ಟಿಗೆ ತೆಗೆದುಕೊಂಡು ಹೋಗುದು, ಕಬ್ಬಿಣದ ರಾಡ್ಗಳನ್ನು ಕೊಂಡು ಹೋಗುದು, ಕಳ್ಳರು ಬಂದು ಅಲ್ಲಿಗೆ ನೋಡೋರಿಲ್ಲಲ್ಲ. ಆ ಪರಿಸ್ಥಿತಿಯಲ್ಲಿ ಇತ್ತು, ಭಾಳ ಕಷ್ಟ ಇತ್ತು. ಮತ್ತೆ ಒಂದು ಕೊನೆಯಲ್ಲಿ ನಾವು ಒಂದು 2-3 ವರ್ಷ ಹೊಣಗಾಡಿ ಹೇಗಾದರೂ ಮಾಡಿ ಅದನ್ನು ಇನಾಗ್ರೇಟ್ ಮಾಡಿಸಿಬಿಟ್ಟು, ಬಟ್ ತುಂಬ ಕಷ್ಟಪಟ್ಟಿದ್ದೇವೆ. ಸೊ ಆದ ಕಾರಣ ನೀವು ಮುಂಚೆನೇ ಪ್ಲ್ಯಾನ್ ಮಾಡಬೇಕು. ನೀವು ಅಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮುಂಚೆನೇ ಒಂದು 5-10 ಜನ ಕುಳಿತುಕೊಂಡು ಫೈನಾನ್ಸ್ ಸೋರ್ಸಸ್ ಹೇಗೆ, ಇದು ಆರ್ಥಿಕ ಹಣ ಎಲ್ಲಿಂದ ಬರುವುದು, ಹೇಗೆ ಒಟ್ಟು ಮಾಡುವುದು, ಎಲ್ಲ ಕಾರ್ಯಕ್ರಮಗಳನ್ನು ಲಿಸ್ಟ್ ಮಾಡಿಕೊಂಡು ಮತ್ತೆ ಮುಂದುವರಿಯಿರಿ. ಆವಾಗ ನಿಮಗೆ ಇದು ಸುಗಮವಾಗಿ ಮುಂದುವರೆದು ನಿಮ್ಮ ಬಿಲ್ಡಿಂಗ್ ರೆಡಿ ಆಗ್ತದೆ. ಇಲ್ಲದಿದ್ದರೆ ಒಮ್ಮೆಲೆ ತರಾತುರಿಯಲ್ಲಿ ಜಾಗ ಸಿಕ್ಕಿದು ಫೌಂಡೇಶನ್ಸ್ ಹಾಕಿಬಿಟ್ಟಿತ್ತು, ಮತ್ತೆ ಮುಂದೆ ಇಲ್ಲ ಅಲ್ಲಿ. ಅದು ಆದ ಕಾರಣ ಎಲ್ಲವೂ ಪ್ಲ್ಯಾನ್ ಮಾಡಿಕೊಂಡು ಒಂದು ಸಿಸ್ಟಮ್ಯಾಟಿಕಲಿ ಬನ್ನಿ. ಆವಾಗ ನಿಮಗದು ಸುಗಮವಾಗಿ ಆಗೋದಕ್ಕೆ ಕಷ್ಟ ಇಲ್ಲದೆ. ಮತ್ತು ಬೇರೆ ಬೇರೆ ಸೋರ್ಸಸ್ ಉಂಟು, ಅದು ನೀವು ಡಿಸ್ಕಸ್ ಮಾಡಿಕೊಂಡು ಬೇಕಿದ್ದರೆ ನಮ್ಮಲ್ಲಿಗೂ ಬರ್ಬೋದು ಅಡ್ವೈಸಿಗೆ. ನಮಗೆ ಅನುಭವ ಉಂಟು, ಹೇಗೆಲ್ಲ ಕಷ್ಟ ಬಂದಿದ್ದೇವೆ ನಾವು ಅಂತ. ಸೊ ನಾವು ನಮ್ಮ ಅನುಭವಸ್ಥರ ಸ್ವಲ್ಪ ನೀವು ಅನುಭವವನ್ನು ಪಡ್ಕೊಳ್ಬೋದು. ತಮಗೆಲ್ಲರಿಗೂ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆಫ್ ಲಕ್. ನಿಮಗೆ ಜೀವನದಲ್ಲಿ ಸುಗಮವಾಗಿ ನಿಮ್ಗೆ ದೇವರು ಒಳ್ಳೆ ಆರೋಗ್ಯ ಕೊಡಲಿ, ನಿಮಗೆ ಒಳ್ಳೆಯ ಸಂಪತ್ತು ಮತ್ತು ನಿಮ್ಮ ಕುಟುಂಬದವರಿಗೆಲ್ಲ ಸುಖ ಸಂತೋಷ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆಫ್ ಲಕ್. ಗಾಡ್ ಬ್ಲೆಸ್ ಯು ಇನ್ ಯುವರ್ ಎಂಡೆವರ್ ಆ್ಯಂಡ್ ವೆಂಚರ್. ಜೈ ಹಿಂದ್. ಲೇಸಡ್ ಮಲ್ಲಬಿನ್ನೆರಾದ ಪಾಲ್ಪಡೆಯಿನ ಜಿಲ್ಲಾ ಮಾಜಿ ಸೈನಿಕರ ಸಂಘದ ನಿಕಟಪೂರ್ವ ಅಧ್ಯಕ್ಷರು ರೊಟೇರಿಯನ್ ವಿಕ್ರಮ್ ದತ್ತ, ಬಕ ಅಬ್ಬಕ್ಕ ವಲಯ ಮಾಜಿ ಸೈನಿಕರ ಸಂಘದ ಗೌರವ ಸಲಹೆಗಾರರು, ನಿವೃತ್ತ ಸೇನಾನಿ, ಮಾಜಿ ಧಾರ್ಮಿಕ ಪರಿಷತ್ ಸದಸ್ಯರು ಶ್ರೀ ಕೃಷ್ಣ ಗಟ್ಟಿ ಶುಭ ಹಾರೈಕೆದ ಪಾತ್ರ ಬಂಡೇರಿ. ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಅದೇ ರೀತಿ ಅವರನ್ನು ನಡೆಸುತ್ತಾ ಈ ಒಂದು ಕಾರ್ಯಕ್ರಮ ಕಳೆದ ಏಪ್ರಿಲ್ನಲ್ಲಿ ಆಗಬೇಕಿತ್ತು. ನನ್ನ ಗಟ್ಟಿ ಸಮಾಜವನ್ನು ನಾನು ಫ್ರೀಯಾಗಿ ಕೊಟ್ಟು ಬೇಕಾದ ಎಲ್ಲ ಚಟುವಟಿಕೆಗಳು ಮಾಡಿ ನಮ್ಮೆಲ್ಲ ಕಷ್ಟಗಳನ್ನು ಕರೆಯುವಂಥ ಒಂದು ಉದ್ದೇಶ ಇತ್ತು. ಕಾರಣಾಂತರದಿಂದ ಅದು ಸರ್ಕಾರದ ಆಜ್ಞೆ ಪರ್ಮಿಷನ್ ಇಲ್ಲದ ಕಾರಣ ಅದು ಕ್ಯಾನ್ಸಲ್ ಆಯಿತು. ಈಗ ಇದರ ಬಗ್ಗೆ ನಾವು ಚಿಂತನೆ ಮಾಡುವಾಗ ನಾವು ಈ ಮುಂದಿನ ನಮ್ಮ ಹೆಜ್ಜೆ ಯಾವ ರೀತಿ ಮಾಡಬೇಕು, ಯಾವ ರೀತಿಯ ಗೈಡೆನ್ಸ್ ಸಿಗಬೇಕು ಅಂತ ನಮ್ಮ ಕರ್ನಲ್ ಭಂಡಾರಿಯವರು ಶರತನ್ನಂತೆ ಕರೆಯಿದವರು. ನಾವು ಸಣ್ಣದಿರುವಾಗ ಅವರು ಯಾವ ರೀತಿಯ ಆ್ಯಕ್ಟಿವಿಟಿ ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ ಇರುವಾಗ ನಾವು ಫುಟ್ಬಾಲ್ ಅವರಿಗೆ ಎಕ್ಕಿ ಕೊಡೋದು. ಅವರು ಮತ್ತೊಂದು ಇಲ್ಲಿ ಶೆಟ್ಟಿಯವರು, ಸಿದ್ದರಾಮ ಶೆಟ್ಟಿಯವರು, ಅವರಿಬ್ಬರು ಆಡಿದರೆ ಫುಟ್ಬಾಲ್ ಭಾಗವೇ ಅಂಥ ಒಂದು ಹೆಲ್ತ್ ಒಳ್ಳೆ ಆ್ಯಕ್ಟಿವ್ ಆಗಿ ಒಳ್ಳೆಯಿದ್ದರು. ಗೌರ್ಮೆಂಟ್ ಕಾಲೇಜಲ್ಲಿ ಒಳ್ಳೆ ಕಲಿತಾ ಇದ್ದರು. ಇವರ ಫ್ಯಾಮಿಲಿ ಅಂದರೆ ಇವರ ಅಕ್ಕನ ಗಂಡ ಏರ್ಫೋರ್ಸ್ ಪೈಲಟ್ರು. ಅವರೇನು ಮಾಡ್ತಾರೆ, ಅವರ ಮನೆ ಇಲ್ಲಿ ಈಗ ಅಲ್ಲಿ ಶಾಮಚಟ್ರ ಮನೆ ಇದೆ, ಅಲ್ಲಿ ಗ್ರೌಂಡ್ ಇತ್ತು. ಆ ಸಮಯದಲ್ಲಿ ಒಂದು ಅಕ್ಕ ಮತ್ತು 2 ಅಣ್ಣ ತಮ್ಮಂದೆ. ಇವರು ಶರತ್ತನ್ ಅಂತ ಹೇಳಿದರೆ ಊರಿಗೆ ಆಗ ಅವರಿಗೆ ಅಷ್ಟೊಂದು ಅವರನ್ನು ಜನರು ಪ್ರೀತಿಸಿದ್ದರು. ನಾನು ಅವರು ಮಾಡಲಿಕ್ಕೆ ಹೇಗೆ ಅಂದರೆ ನನ್ನನ್ನು ಸೈಕಲ್ನಲ್ಲಿ ಕೂರಿಸಿಕೊಂಡು ಹೋಗೋದು, ಸೈಕಲ್ನಲ್ಲಿ ಕೂರಿಸಿಕೊಂಡು ಬರುವ ಅಂಥ ಸ್ಪೀಡ್ ಅವರು ನಡೆಯುವುದಾಗ ಅವಾಗ ಎಷ್ಟು ಮಾತಾಡಿ ಯಾವ ರೀತಿ ಇದ್ದಾರೆ ಅಷ್ಟು ಸ್ಪೀಡ್ನಲ್ಲಿ ಹೋಗಿ ನನ್ನ ಕಾಲು ಸೈಕಲ್ನಲ್ಲಿ ಬಿತ್ತು. ಕಾಲು ಚರ್ಮ ಎಲ್ಲ ಹೋಗಿ ಅದು ಡ್ಯಾಮೇಜ್ ಆದರೂ ಕೂಡ ಮತ್ತೆಲ್ಲ ಕಾಲು ಬಿತ್ತ ಅಂತ ಕೇಳಿದ ವ್ಯಕ್ತಿ. ಇವರಲ್ಲಿ ನಾವು ಹೋಗಿ ವಿಚಾರಣೆ ಮಾಡುವಾಗ ನಮಗೆ ಒಂದು ವಿಷಯ ಸಿದ್ದು, ನೀವು ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, DC ಕೊಡಬೇಕು, ಆಮೇಲೆ ಈಗ ಇದೆಲ್ಲ ನಮಗೆ ಗೈಡ್ಲೈನ್ಸ್ ಕೊಟ್ಟರು.
ಆಗಿರುವಾಗ ನಾವು ಅದನ್ನೆಲ್ಲ ತಿಳ್ಕೊಂಡೆವು. ಉದ್ಘಾಟನೆ ಮಾಡಿದ ಆಫೀಸ್ ಉದ್ಘಾಟನೆ ಅವಕಾಶ ಸಿಗಲಿಲ್ಲ. ಕೊನೆಯದಾಗಿ ಇವತ್ತದು ಮನಸ್ಸಿಗೆ ಸಂತೋಷವಾಯಿತು. ಮತ್ತು ನಮ್ಮ ಎಕ್ಸರ್ಸೈಸ್ ಒಂದು ಗೌರವಪೂರಿತವಾದ ಒಂದು ಸಮಾಜದಲ್ಲಿ ಬದುಕುವ ಒಂದು ಸೌಲಭ್ಯದ ಒಂದು ವ್ಯಕ್ತಿಗಳು. ಏಕೆಂದರೆ ಅವರನ್ನು ಯಾವ ರೀತಿ ಗುರುತಿಸಬೇಕು, ಏನು ಅವರಿಗೆ ಗೌರವ ಕೊಡಬೇಕು. ಸರ್ಕಾರ ಮೊದಲು ಯಾರನ್ನು ಎಕ್ಸರ್ಸೈಸ್ ಕೇಳಿ ಮಾಡ್ತಿರಲಿಲ್ಲ. ಸಿಕ್ಕಿದವರಿಗೆ ಏನೇನೋ ಕೆಲಸ ಕೊಡ್ತಿದ್ರು. ನಾನು ಹೋಗಿ ಆರ್ಮಿ ರಿಟೈರ್ಡ್ ಬಂದ ಕೂಡ ಎಕ್ಸೈಸ್ ಇನ್ಸ್ಪೆಕ್ಟರ್ಗೆ ಸಿಲೆಕ್ಟ್ ಆಗಿದೆ. ಇಲ್ಲೆಲ್ಲ ಪೋಸ್ಟ್ ಆರ್ಡರ್ ಕಳಿಸಿ ಎಲ್ಲ ಇನ್ಸ್ಪೆಕ್ಟರ್ ಆಗ್ಬೋದು ಅಂತೇಳಿ ನಡೆಸಿ ಆಚೆಯಲ್ಲಿ ಬಂದು ನೋಡುವಾಗ ಏನಾಯಿತು, ಅಲ್ಲಿ ಅವರು ಸ್ಟ್ರೈಕ್ ಆಯಿತು, ನಮ್ಮದು ಎಲ್ಲ ಪೋಸ್ಟ್ ಆರ್ಡರ್ ಕ್ಯಾನ್ಸಲ್ ಆಯಿತು. ಆಮೇಲೆ ಕೊನೆಗೆ MCFನಲ್ಲಿ ಕೆಲಸ ಸಿಕ್ಕಿ 18 ವರ್ಷ MCFನಲ್ಲಿ ಕೆಲಸ ಮಾಡಿಕೊಂಡು ಆಮೇಲೆ ರಾಜಕೀಯಕ್ಕೆ ಬಂದು ರಾಜಕೀಯದಲ್ಲಿ ಕೆಲಸ ಮಾಡಿಕೊಂಡು ಪಂಚಾಯತ್ ಹೋಗಿ ಜಿಲ್ಲಾ ಧಾರ್ಮಿಕ ಭಾಷೆ ಕೆಲಸ ಮಾಡಿ ಎಲ್ಲ ಕೆಲಸ ಮಾಡೋ ಅನುಭವ ಬಂತು. ಆಗಿರುವಾಗ ನಮ್ಮೆಲ್ಲ ಸದಸ್ಯರು ನಿಮಗೆ ಸಲಹೆ ನೀವು ನಿಮ್ಮ ಅನುಭವ ಬೇಕು ಅಂತೇಳಿ ಹೇಳಿದಾಗ ನಾನು ಅದಕ್ಕೆ ಏನು ಮಾಡಿದೆ, ಸರಿ ಹೇಳಿ ಮಾಡು ಅಂತೇಳಿ. ಈಗ ನಾನು ಒಂದೇ ನಮ್ಮ ಅಧ್ಯಕ್ಷರಿಗೆ ಮತ್ತು ನಾನು ಎಲ್ಲ ಪದಾಧಿಕಾರಿಗೆ ವಿನಂತಿ ಮಾಡೋದು ಏನಂದರೆ, ಸರ್ಕಾರದ ಮೊದಲನ ಕಾಲ ಎಲ್ಲ 20 ಎಕರೆ 5 ಎಕರೆ 15 ಎಕರೆ 20 ಎಕರೆ ಜಾಗ ಕೊಡ್ತಿದ್ರು. ಈಗ ಎಲ್ಲಿ ಹೋದರೂ ನನಗೊಂದು 51 ಸೆನ್ಸ್ ತಲಪಾಡಿಯಲ್ಲಿ ನೆತ್ತಿಲ ಬದಲಲ್ಲಿ ಜಾಗ ಸ್ಯಾಂಕ್ಷನ್ ಆಯಿತು. ಅಷ್ಟು ರಾಜಕೀಯ ಇನ್ಫ್ಲುಯೆನ್ಸ್ ಇದ್ದು ಅಷ್ಟು ಅದು ಸ್ಯಾಂಕ್ಷನ್ ಮಾಡಿ ರೆವಿನ್ಯೂಲ್ಲಿ ಸ್ಯಾಂಕ್ಷನ್ ಆದ ಮೇಲೆ ಅದು ಬಂದು ಇಲ್ಲಿ ಬಂದಾಯಿತು. ಇಲ್ಲಿ ಕೂಡ ಜಾಗ ಸ್ಯಾಂಕ್ಷನ್ ಆಯಿತು. ಆಗ UT ಖಾದರ್ ಆರೋಗ್ಯ ಮಂತ್ರಿ ಇದ್ದರು. ಆ ಮನುಷ್ಯ ಎಲ್ಲ ಮಾಡಾಯಿತು. ಲಾಸ್ಟಿಗೆ ಬರೋದೇನು, ಲಭ್ಯ ಇಲ್ಲ, ನಿಮಗೆ ಲಭ್ಯ ಇಲ್ಲ ಅಂತೇಳಿ. ಆಗ SC STನವರಿಗೆ ಕೊಡ್ತಕ್ಕೆ ನಮಗೊಂದು 25% ಸರ್ಕಾರದಲ್ಲಿ ಸಿಕ್ಕಬೇಕಂತ ಒಂದು ಕಾನೂನು ಇದೆ. ಅದು ನಾನು ನೋಡಿ ತೋರಿಸಿದೆ. ತಹಸೀಲ್ದಾರ್ ನಮ್ಮದೇ, ರೆವಿನ್ಯೂ ಆದರೆ ಎಲ್ಲ ನಮ್ಮವರೇ. ಆದರೆ ಎಕ್ಸೈಸ್ ಮೇಲೆ ಅಷ್ಟೊಂದು ಅವರು ಕೇರ್ ಮಾಡುವಂಥ ಒಂದು ಪ್ರಶ್ನೆ ಯಾರಿಗೂ ಇರುವುದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾನು ಈಗ ಅಧ್ಯಕ್ಷರ ಹತ್ರ ಹೇಳೋದು ಮತ್ತು ನಮ್ಮೆಲ್ಲ ಇವತ್ತು ನಾನು ವಿನಂತಿಸೋದಂದರೆ, ಇದು ಯಾಕೆ ಸಿಕ್ಕುವುದಿಲ್ಲ. ನಾನು ಕಾಯ್ದೆ ಹತ್ರ ಕೇಳುವಾಗ ಪಾರ್ಲಿಮೆಂಟ್ ಅಸೆಂಬ್ಲಿಯಲ್ಲಿ ನೀವು ಇದನ್ನು ಕ್ವಶನ್ ರೈಸ್ ಮಾಡಿ ಕೇಳಬೇಕು. ಮೊನ್ನೆ ಕಾರ್ನಲ್ಲಿ ಬಂದದ್ದು ಮ್ಯಾಂಗ್ಳೂರಿನ ಆಗ ಕೂಡ ಹೇಳಿದೆ, ಎಂಥದ್ದು ಎಕ್ಸೈಸ್ ಮಾಡಿ ಎಷ್ಟು ಮಂದಿ ಇದ್ದಾರೆ ನಮ್ಮಲ್ಲಿ, ಎಷ್ಟು ಒಳ್ಳೆ ಆ್ಯಕ್ಟಿವ್ ಇದ್ದಾರೆ, ಎಷ್ಟು ಜನರು ಅಷ್ಟು ಯೋಗ್ಯವಂತರಿದ್ದಾರೆ, ಎಷ್ಟು ಒಳ್ಳೆ ಇದು ಮಾಡ್ತಾರೆ. ಆದರೆ ನೀವು ಒಂದು ಜಾಗ ಕೊಡಲಿಕ್ಕೆ ಆಗೋದಿಲ್ಲ. ನಾನು 4 ವರ್ಷದಿಂದ 10 ವರ್ಷದಲ್ಲಿ ರಾಜಕೀಯದಲ್ಲಿರುವಾಗ ನನಗೇನು ಕೊಡಲಿಕ್ಕೆ ಆಗೋದಿಲ್ಲ, ಅವರಿಗೆ ಎಲ್ಲಿ ಸಿಗ್ತದೆ. ಇಂಥ ಒಂದು ಕಾರ್ಯಕ್ರಮ ಲಾಸ್ಟಿಗೆ ಹೇಳಿದ್ರು. ನಾನು ನೆಕ್ಸ್ಟ್ ಈಗ ಅಪೋಸಿಷನ್ ಪಾರ್ಟಿ ಕೂತ್ಕೊಳ್ಳುವಾಗ ನಾನು ಇದನ್ನು ರೈಸ್ ಮಾಡ್ತೇನೆ, ಅಸೆಂಬ್ಲಿಯಲ್ಲಿ ಅದನ್ನು ಕೇಳಿ ಆಮೇಲೆ ಸ್ಯಾಂಕ್ಷನ್ ಮಾಡಿ ಎಕ್ಸೈಸ್ ಅವರಿಗೆ ಕೊಡಬೇಕು ಅಂತೇಳಿ ಸ್ಯಾಂಕ್ಷನ್ ಮಾಡಿಸಿ ಆಮೇಲೆ ಮಾತಾಡುವ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಎಲ್ಲ ಎಕ್ಸೈಸ್ ಮಾಡಿ ಪಾಪದವರು ಸರ್ವಿಸ್ ಮಾಡಿದರು, ಕಷ್ಟಪಟ್ಟರು, ಜೀವದ ಹಂಗೆ ತುರಿದು ಅಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿ ಒಂದು ರಿಟೈರ್ಡ್ ಆದ ಸಮಾಜ ಅವ್ರಿಗೆ ನೆಮ್ಮದಿ ಬೇಕು. ಎಲ್ಲರೊಂದು 5 ಸೆನ್ಸ್ ಆಗಿ ಎಲ್ಲ ಒಂದು 20 ಎಲ್ಲ ಒಂದು 5 ಸೆನ್ಸ್ 10 ಸೆನ್ಸ್ ಎಲ್ಲರಿಗೆ ಕೊಡಿಸುವಂಥದ್ದು ಕೆಲಸವನ್ನು ಸಹ ಮಾಡಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ, ಇವತ್ತು ನಾವು ಹೆಚ್ಚನ್ನು ಮಾತಾಡಲಿಕ್ಕಿಲ್ಲ, ಎಲ್ಲ ಹರಿಯಪ್ಪ ನಡೀತಾರೆ. ಆಗಿರುವಾಗ ತಮ್ಮೆಲ್ಲರಿಗೆ ಇಂಥ ಒಂದು ನೀವೆಲ್ಲ ಬಂದು ನಮಗೆ ಸಹಕಾರ ಮಾಡಿದಿರಿ, ನಿಮಗೆಲ್ಲರಿಗೆ ಆ ದೇವರ ಆಯುರಾರೋಗ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಿ ಅಂತ ಹೇಳ್ಕೊಳ್ತಾ, ನನ್ನ ಕೊನೆಯದಾಗಿ ನಾನು ಇನ್ನೊಂದು ಒಂದೇ ಒಂದು ಮನವಿ, ನಮ್ಮ ಎಕ್ಸೈಸ್ಮೆನ್ನವರಿಗೆ ಎಲ್ಲಿ ಇದ್ದಾರೆ ಅವರೆಲ್ಲ ಗೌರವವಾದ ಒಂದು ಸ್ಥಳಕ್ಕೆ ಈಗ ಸರ್ಕಾರ ಒಂದು ಒಳ್ಳೆಯ ಆದೇಶ ಹೊರಡಿಸಿದೆ. ಯಾರಿಂದ ಫ್ಲಾಗ್ ಹೋಸ್ಟ್ ಮಾಡಿಸ್ಬೇಕು, ಎಕ್ಸೈಸ್ಮೆನ್ನವರಿಗೆ ಎಲ್ಲರಿಗೂ ಒಂದು ಗೌರವ ಸಿಕ್ಕಿದೆ. ಯಾವಾಗ ಸಿಕ್ಕಿದ್ರು ನಮ್ಮಂಥವ್ರು ನಾವು ಸಿರಿಯವರು ಎಲ್ಲಿ ಹೋದ್ರು ನಮ್ಮ ಶಾಲೆಯಲ್ಲಿ 4-5 ನಾನೇ ಮಾಡೋದು. ನಾನೊಂದು ಶಾಲೆ ಅಧ್ಯಕ್ಷ, ಸರ್ಕಾರಿ ಶಾಲೆದು. ಆಗಿರುವಾಗ ಅಲ್ಲಿಗೂ ಮಾಡಬೇಕು, ಇನ್ನೊಂದು ಶಾಲೆ ಮಾಡಿ. ಆಗಿರುವಾಗ ಎಲ್ಲ ಎಕ್ಸೈಸ್ಮೆನ್ನನ್ನು ಗೌರವದಿಂದ ಕರೆದು ಅವರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಾಗ ಮಾಡಿಸಬೇಕು, ಒಳ್ಳೆಯ ರೀತಿಯಲ್ಲಿ ಗೌರವ ಸಿಕ್ಕಬೇಕಂತ ಕೇಳಿಕೊಡ್ತಾ, ಮೊದಲಾಗಿ ನಮ್ಮ ವೆಂಕಟೇಶ್ ಕುಂಪಲ್ರವರಿಗೆ ನಾವು ಅಭಿನಂದಿಸಬೇಕು. ಯಾಕಂದರೆ ನನಗೆ ಸರಿ ನೆನಪಿದೆ, ಈ ಸಂಸ್ಥೆ ಆರಂಭವಾಗಬೇಕು ಅಂತಿದ್ದರೆ ಅವರು ಮೊದಲು ಕಾಲ್ ಮಾಡಿ ನನಗೊಂದು ಫೋನ್ ಮಾಡಿ ಹೇಳಿದರು, ಈ ರೀತಿ ನಾವೊಂದು ಉದ್ದೇಶವನ್ನು ಇಟ್ಟಿದ್ದೇವೆ. ಅದಕ್ಕೆ ನಾನು ಹೇಳಿದೆ, ನಾನು ಆಗ ಅಧ್ಯಕ್ಷನಾಗಿದ್ದೆ ನಮ್ಮ ಸಂಸ್ಥೆಯ. ಸೊ ಅದಕ್ಕೆ ಹೇಳಿದೆ, ನೀವು ಮುಂದೆ ಹೋಗಿ, ಖಂಡಿತವಾಗಿಯೂ ನಮ್ಮೆಲ್ಲರ ಸಹಕಾರ ಇದೆ ಅಂತ. ಮತ್ತೆ ಒಂದು ಮೀಟಿಂಗ್ ನಾನು ಬಂದಿದ್ದೆ ಅಲ್ಲಿ ಕೇಸರಿ ಫ್ರೆಂಡ್ ಸರ್ಕಲ್ನ ಆ ಒಂದು ಬಿಲ್ಡಿಂಗ್ನಲ್ಲಿ. ಸೊ ಅಲ್ಲಿ ನಾವೆಲ್ಲ ಒಂದು ಡಿಸ್ಕಷನ್ ಎಲ್ಲ ಮಾಡಿ, ಈ ಸಂಸ್ಥೆಯು ಬಹಳಷ್ಟು ಆಗ ಒಂದು 20 ಮಂದಿ ಏನಿದ್ರು, ಈಗ 50 ಮಂದಿ ಆಗಿದ್ದಾರೆ. 50 ಮಂದಿ ಯಾರೆಲ್ಲ ನಮ್ಮ ಪೇರೆಂಟ್ ಸಂಸ್ಥೆಗೆ ಸೇರ್ಲಿಲ್ಲ, ಅವರು ದಯವಿಟ್ಟು ಆದಷ್ಟು ಬೇಗ ಸೇರಿಸ್ಕೊಳ್ಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತೇನೆ ಅಧ್ಯಕ್ಷರ ಪರವಾಗಿ. ಸೊ ಅದೊಂದು ನಮ್ಮ ಒಂದು ಯೋಜನೆ. ಸೊ ಮೊದಲಾಗಿ ನಮ್ಮ ಈ ಒಂದು ಸಂಸ್ಥೆ ಇಲ್ಲಿ ಉದ್ಘಾಟನೆ ಆಗಿದೆ. ಅವರಿಗೆಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ, ನಿಮ್ಮ ಮುಂದಿನ ಕನಸು ತಮ್ಮ ಸ್ವಂತ ನೆಲೆಯಲ್ಲಿ ಒಂದು ಭವ್ಯವಾದ ಕಟ್ಟಡ ಆಗಬೇಕು ಅಂತ
ನಮ್ಮ ಕರ್ನಲ್ ಭಂಡಾರಿ ಸರ್ ಹೇಳಿದ್ದಾರೆ ಏನೆಲ್ಲ ಅಡಚಣೆ ತೊಡಕುಗಳು ನಾವು ಫೇಸ್ ಮಾಡಿದೆ ಅಂತ ಒಂದು ಅಡಕು ನಿಮ್ಮನ್ನು ಕಾಡಬಾರ್ದು ಎಂಬುದಾಗಿ ನಾನು ಮತ್ತೊಮ್ಮೆ ಹೇಳುತ್ತಾ, ನಿಮ್ಮ ಕನಸು ಆದಷ್ಟು ಬೇಗ ನನಸಾಗಲಿ, ನಾವೆಲ್ಲರೂ ನಿಮ್ಮೊಂದಿಗೆ ಹೇಳುತ್ತಾ ನಮಗೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದ ಕೋರ್ತಾ ನನ್ನ ಕುಂಪಲ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ದ ಅಧ್ಯಕ್ಷರು ಶ್ರೀ ರಾಕೇಶ್ ಕುಂಪಲ ಮಲ್ಲಬಿನ್ನೆರಾದು ಲೇಸಗದ್ದಿಗಡಿತ್ತೇರು. ಅಬ್ಬಕ್ಕ ವಲಯ ಮಾಜಿ ಸೈನಿಕರ ಸಂಘದ ಸ್ಥಾಪಕ ಅಧ್ಯಕ್ಷರು ಲಯನ್ ಅಡ್ವೊಕೇಟ್ KC ನಾರಾಯಣನ್ ಸಭೆನೆ ಎದ್ಕೊಂಡು ಸಂಘದ ಧ್ಯೇಯೋದ್ದೇಶದ ಬಗೆಟ್ ತೆರಿಪಾಯರು. ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂದಿರುವ ಭಾವನೆಯಿಂದ ನಾವು ಅದನ್ನೊಂದು ಎಷ್ಟು ಬೇಗನೆ ಆಗುತ್ತೆ ಅಷ್ಟು ಬೇಗನೆ ಒಂದು ಮಾಡಿಬಿಡುವ ಅಂದಿರೋ ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿಕೊಂಡಿದ್ದೇವೆ. ಈ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಬೇಕು, ಯಾರ ಹತ್ರ ಮಾಡಿಸಬೇಕು ಅಂತ ಹೇಳಿದಾಗ ನಮ್ಮ ಸದಸ್ಯರೆಲ್ಲರೂ ಒಬ್ಬರ ಹೆಸರೇ ಹೇಳಿರೋದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಎಕ್ಸ್ ಸರ್ವಿಸ್ಮೆನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಐರನ್ ಸರ್ ಕೈಯಲ್ಲೇ ಮಾಡಿಸ್ಬೇಕು ಅಂತೇಳಿ ಎಲ್ಲರೂ ಹೇಳಿದರು. ಭಾಳ ಸಂತೋಷವಾಯಿತು. ಆ ನಿಟ್ಟಿನಲ್ಲಿ ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಅವರು ಭಾಳ ಸಂತೋಷದಿಂದ ಒಪ್ಪಿಕೊಂಡು ನಾನು ಬರ್ತೀನಿ ಎಂದು ಹೇಳಿದರು. ಹಾಗೆ ಇವತ್ತು ಅವರು ನಮ್ಮ ಉದ್ಘಾಟನಾ ಸಮಾರಂಭ ಮಾಡಿದ್ದಾರೆ. ಸೊ ಅವರಿಗೆ ನನ್ನ ವೈಯಕ್ತಿಕ ಪರವಾಗಿಯೂ ಮತ್ತು ತಮ್ಮೆಲ್ಲರ ಪರವಾಗಿಯೂ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಇವತ್ತು ಕರ್ನಲ್ ನಿಟ್ಟೆಗುತ್ತು ಭಂಡಾರಿಯವರಿದ್ದಾರೆ. ಅವ್ರನ್ನೊಂದು ಸರಿಯಾಗಿ ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ 1 ಗಂಟೆ ಆದರೂ ಬೇಕು. ನನಗೂ ಅವರು ಜಡ್ಜ್ ಆಗಿಯೂ ಕೂಡ ಇದ್ದರ ಮುಂಚೆ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರಾಗೆ ತೊಡಗಿಸ್ಕೊಂಡು ಇವತ್ತು ಎಲ್ಲಿ ಹೋದರೂ ಕೂಡ ಕರ್ನಲ್ ಭಂಡಾರಿ ಅಂತ ಹೇಳಿದರೆ ಇಡೀ ಕರ್ನಾಟಕದಲ್ಲಿ ಗೊತ್ತಿಲ್ಲದೆ ಇರುವವರು ಯಾರೂ ಇರೋದಿಲ್ಲ. ಅಷ್ಟು ಮಟ್ಟಕ್ಕೆ ಅವರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅವರು ಮಂಗಳೂರಿನಲ್ಲಿ ನಮ್ಮ ಜಿಲ್ಲಾ ಮಾಜಿ ಸೈನಿಕರ ಸಂಘ ಕಟ್ಟಿ ಬೆಳೆಸುವುದರಲ್ಲಿ ಭಾಳಷ್ಟು ಶ್ರಮಪಟ್ಟಿರುವವರು. ಹಾಗೆ ಅವರ ಬಗ್ಗೆ ಹೇಳುವಾಗ ಅವ್ರನ್ನೊಂದು ಇಂಟ್ರೊಡಕ್ಷನ್ ಮಾಡುವ ಅಂತ ಹೇಳಿದರೆ ಅದು ಸಾಧ್ಯವಾಗುವುದಿಲ್ಲ ಇವತ್ತಿನ ಈ ಕಾರ್ಯಕ್ರಮದಲ್ಲಿ. ಬಟ್ ಒಂದು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸತಿ ಕವಯಿತ್ರಿ ಮಹಾಕವಯಿತ್ರಿ ಮಹಾದೇವಿ ವರ್ಮಾ ಅಂತೇಳಿ ಅವರೊಂದು ಕಾರ್ಯಕ್ರಮಕ್ಕೆ ಹೋದಾಗ ಅವ್ರನ್ನೊಂದು ಇಂಟ್ರೊಡಕ್ಷನ್ ಮಾಡಿಸ್ಬೇಕಾಯ್ತು. ಅವ್ರು ಹೇಳಿದ್ರು ಬೇಡ. ಏನು ಹೇಳಿದರು ಅಂತ ಹೇಳಿದರೆ, ವಿಸ್ತೃತ ನಬಕ ಕೋಯಿ ಕೋನ ಮೇರಾ ನ ಕಭಿ ಅಪನಾ ಹೋನಾ ಪರಿಚಯ ಇತನ ಇತಿಹಾಸ ಯಹಿ ಉಮಡಿ ಕಲ್ತಿ ಮಿಟ್ ಆಜ್ ಚಲಿ. ಹಾಗೆ ಅದೇ ರೀತಿಯಲ್ಲಿ ನಮ್ಮ ಭಂಡಾರಿ ಸರ್ ಅವ್ರನ್ನೂ ಕೂಡ ಅವ್ರನ್ನ ಒಂದು ಇಂಟ್ರೊಡಕ್ಷನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅವರು ಕೇಳಿದ ಕೂಡಲೇ ಒಪ್ಪಿಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ಬಿಸಿ ಇದ್ದರೂ ಕೂಡ ಇನ್ನೊಂದು ಕಾರ್ಯಕ್ರಮಕ್ಕೆ ಈಗ ಹೋಗಲಿಕೊಂಡು ಅವ್ರಿಗೆ 11 ಗಂಟೆಗೆ ಅಂದರೂ ಕೂಡ ಅವರು ಒಪ್ಪಿಕೊಂಡು ಇದಕ್ಕೆ ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿಯೂ ಸ್ವಾಗತವನ್ನು ಬಯಸ್ತೇನೆ. ಎ ಸ್ಮಾಲ್ ಕರ್ವ್ ಇನ್ ದ ಫೇಸ್ ವಿಲ್ ಮೇಕ್ ಎವ್ರಿಥಿಂಗ್ ಸ್ಟ್ರೇಟ್ ಅಂತ ಹೇಳುತ್ತೆ. ಹಾಗೆ ಯಾವಾಗಲೂ ನಗುನಗ್ತಾ ಇರುವ ದತ್ತಣ್ಣನ್ನು ಅವರು ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಅವರು ಇಮ್ಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟು ಕೂಡ ಆಗಿದ್ದಾರೆ ನಮ್ಮ ಮಂಗಳೂರು ಎಕ್ಸ್ ಸರ್ವಿಸ್ಮೆನ್ ಅಸೋಸಿಯೇಷನ್. ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಕೇಸರಿ ಮಿತ್ರವೃಂದ ಕುಂಪಳದಲ್ಲಿ ನಾವು ಇಡೀ ಒಂದು ವರ್ಷ ನಮ್ಮ ಕಾರ್ಯಕ್ರಮಗಳು, ನಮ್ಮ ಸಭೆ ಸಮಾರಂಭಗಳೆಲ್ಲ ಅಲ್ಲಿ ಮಾಡಿದ್ದೇವೆ. ನಮಗೆ ಆ ಪರಿಸರದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ನಮ್ಮ ಕಾರ್ಯಕಲಾಪಗಳನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಅಂತೇಳಿ ಕೇಸರಿ ಮಿತ್ರವೃಂದದಿಂದ ನಮಗೆ ಭಾಳಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದರು. ಅದರ ಅಧ್ಯಕ್ಷರಾದ ಶ್ರೀಯುತ ರಾಕೇಶ್ ಅವರು ನಮ್ಮ ಇದ್ದಾರೆ. ಅವ್ರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ.
ಇನ್ನೊಬ್ಬರು ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ, ನಮ್ಮವರೇ ಆದ ಕೃಷ್ಣ ಗಟ್ಟಿಯವರು. ಕೃಷ್ಣನ ಇದೇ ಈ ನಮ್ಮ ಎಕ್ಸ್ ಸರ್ವಿಸ್ಮೆನ್ ಅಸೋಸಿಯೇಷನ್ಗಾಗಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಇನ್ನು ಮುಂದೆ ನಾವು ಏನೇನು ಮಾಡಬೇಕು ಅಂದಿರುವ ಆ ನಿಟ್ಟಿನಲ್ಲಿ ಕೂಡ ಅವರು ಭಾಳಷ್ಟು ಸಲಹೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಆಲ್ ವೈಸ್ ಮೆನ್ ಆರ್ ನಾಟ್ ಎಕ್ಸ್ ಸರ್ವಿಸ್ ಮೆನ್, ಬಟ್ ಆಲ್ ಎಕ್ಸ್ ಸರ್ವಿಸ್ ಮೆನ್ ಆರ್ ವೈಸ್. ಇದನ್ನು ನಮ್ಮ ಎಕ್ಸ್ ಸರ್ವಿಸ್ ಮೆನ್ ಅಸೋಸಿಯೇಷನ್ ಕುಂಪಳದ ಒಬ್ಬರೊಬ್ಬರು ಸದಸ್ಯರು ಕೂಡ ಮಾಡಿ ತೋರಿಸಿದ್ದಾರೆ. ಯಾಕಂದರೆ ಇವತ್ತು ಇದನ್ನು ಈ ರೀತಿಯಲ್ಲಿ ನಡೀಬೇಕಾದರೆ ತಮ್ಮೆಲ್ಲರ ಸಹಕಾರ ನಮಗೆ ಸಿಕ್ಕಿದೆ. ಇನ್ನು ಮುಂದೆ ಇದೇ ಥರ ಸಹಕಾರ ತಾವೆಲ್ಲರೂ ಕೊಡಬೇಕು ಅಂತ ಆಶಿಸುತ್ತಾ ತಮ್ಮನ್ನೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀ ವೆಂಕಟೇಶ್ ಕುಂಪಲ, ಅಬ್ಬಕ್ಕ ವಲಯ ಮಾಜಿ ಸೈನಿಕರ ಸಂಘದ ಕಾರ್ಯಚಟುವಟಿಕೆ, ದುಂಬುದ ಯೋಜನೆ, ಸ್ವಂತ ಜಾಗೆ, ಸಭಾಭವನ ನಿರ್ಮಾಣದೊಟ್ಟಿಗೆ ತರಬೇತಿ ಕೇಂದ್ರದ ಸ್ಥಾಪನೆದ ಬಗೆಟ್ ಪ್ರಾಸ್ತಾವಿಕವಾದ ಮಾಹಿತಿ ಕೊರಿಯರು. ನಾವು 1984, 85, 86ರಲ್ಲೆಲ್ಲ ಕುಂಪಳ ಊರಿಂದ ಒಂದಷ್ಟು ಯುವಕರನ್ನು ನಮ್ಮ ಮಿಲಿಟರಿಗೆ ಸೇರಿಸಿದವರು ನಮ್ಮ ಸಂಘದ ಉಪಾಧ್ಯಕ್ಷರಾದ ಸಿದ್ಧಾರ್ಥನವರು. ತುಂಬ ಹೆಮ್ಮೆ ನಮಗೆ, ಯಾಕೆಂದರೆ ಅವರು ಇಂತಹ ಒಂದು ಬೆಳವಣಿಗೆ ಮುಂದುವರಲಿಕ್ಕೆ ಸಿದ್ಧಾರ್ಥನವರೇ ಕಾರಣ. ಯಾಕೆಂದರೆ ನಮ್ಮ ಊರಿಂದ ಒಂದಷ್ಟು ಯುವಕರನ್ನು ಪ್ರೇರೇಪಿಸಿ ಅವರಿಗೆ ಒಂದು ಸರಿಯಾದ ಕೆಲಸವನ್ನು ಕೊಟ್ಟಂತಹ ವ್ಯಕ್ತಿ ನಮ್ಮ ಸಿದ್ಧಾರ್ಥನ. ನಾವು ಯಾವಾಗಲೂ ಅವರನ್ನು ಬರಲಿಕ್ಕಿಲ್ಲ, ಪ್ರತಿ ಕಾರ್ಯಕ್ರಮದಲ್ಲಿ ನಾವು ಅವರನ್ನೊಂದು ನೆನಪಿಸ್ತೇವೆ. ಕುಂಪಳದಿಂದ ಬೇರೆ ಯಾವ ಕೊಲ್ಲಿಯ, ಸೋಮೇಶ್ವರ ಯಾವ ಊರಿಂದಲೂ ಅಷ್ಟು ಜನ ಹೋಗದಿದ್ದರು. ಒಂದು ಟೈಮಲ್ಲಿ ನಮ್ಮ ಕುಂಪಳದಿಂದ ಎಲ್ಲರನ್ನೂ ಸೇರಿಸಿ ನಮ್ಮ ಮಿಲಿಟರಿಗೆ ಸೇರಿಸಿದರು. ಮಿಲಿಟರಿಗೆ ಸೇರಿಸಿದ ಮೇಲೆ ನಾವೆಲ್ಲರೂ 15 ವರ್ಷ, 20 ವರ್ಷ, 25, 30, 32 ವರ್ಷ ಸರ್ವಿಸ್ ಮಾಡಿ ಎಲ್ಲ ನಾವು ಊರಿಗೆ ಬಂದು ಪುನಃ ನಮ್ಮ ಸಿವಿಲ್ ಲೈಫಲ್ಲಿ ಸೆಟ್ಲಾಗಿ ನಮ್ಮ ಫ್ಯಾಮಿಲಿ ಜೊತೆ ಇರುವಾಗ ನಮಗೆ ಒಂದು ಆಲೋಚನೆ ಆಯಿತು, ನಾವು ಒಬ್ಬೊಬ್ಬರೇ ಇದ್ದರೆ ದೇಶಕ್ಕಾಗಲಿ ನಮ್ಮ ಸಮಾಜಕ್ಕಾಗಲಿ ಏನು ಮಾಡಲಿಕ್ಕಾಗೋದಿಲ್ಲ, ಒಟ್ಟಿಗೆ ಆಗಿದ್ದರೆ ಏನಾದರೂ ಮಾಡಬಹುದು ಎನ್ನುವ ಒಂದು ಕಲ್ಪನೆಯೊಂದಿಗೆ ನಾವೊಂದು ಸಣ್ಣ 14ನೇ ತಾರೀಕು ಅಕ್ಟೋಬರ್ 2018ರಲ್ಲಿ ಬರೇ ಒಂದು 10 ಸದಸ್ಯರನ್ನು ನಾವು ಸೇರಿ ಒಂದು ಆಲೋಚನೆ ಮಾಡಿದ್ದೇವೆ. ಹೇಗೆ ಯಾರಾದರೂ ನಾವು ಒಟ್ಟು ಸೇರ್ಬೋದಾ, ಯಾರಿಗಾದರೂ ನಿಮಗೆಲ್ಲರಿಗೂ ಮನಸ್ಸಿದೆಯಾ ಅಂತೇಳಿ ನಮ್ಮ ಸಿದ್ಧಾರ್ಥನ ನೇತೃತ್ವದಲ್ಲಿ ನಾನು, ಸುಧಾಕರ್, ಸಿದ್ಧಾರ್ಥನ ಮತ್ತು ನಮ್ಮ ಕುಂಪಳದ ಒಂದಷ್ಟು ವ್ಯಕ್ತಿಗಳು ಸೇರಿ ಇದರ ಬಗ್ಗೆ ಆಲೋಚನೆ ಮಾಡಿದ್ದರು. ಆಗ ಅವ್ರು ಹೇಳಿದರು, ಕರೆಕ್ಟ್, ನಾವು ಯಾಕೆಂದರೆ ನಾವು ರಿಟೈರ್ಡ್ ಆಗಿ ಬರುವಾಗ ನಮ್ಮ ಈ ಸಮಾಜ ತುಂಬ ಆದರ ಗೌರವದಿಂದ ಸ್ವಾಗತ ಕೊಟ್ಟಿದೆ. ನಮ್ಮನ್ನೆಲ್ಲ ವೇದಿಕೆಗೆ ಕರೆದು ನಮ್ಮನ್ನು ಸತ್ಕರಿಸಿ ಆಧರಿಸಿ ನಮಗೆ ಒಂದು ಒಳ್ಳೆಯ ಗೌರವ ಕೊಟ್ಟಂತಹ ಈ ಸಮಾಜ ನಮ್ಮೆಲ್ಲರ ಮನೆಯಲ್ಲಿ ಒಂದಷ್ಟು ಮೊಮೆಂಟುಗಳಿವೆ. ಹಾಗಾಗಿ ನಾವು ಆಲೋಚನೆ ಮಾಡಿಗೆ ಸಮಾಜಕ್ಕೆ ಪ್ರತಿಯಾಗಿ ಏನಾದರೂ ನಾವು ಕೊಡಬೇಕು. ನಾವು ಅಷ್ಟು ಯಂಗ್ಸ್ಟರ್ಸ್ ಅಲ್ಲದಿದ್ದರು, ನಮ್ಮಲ್ಲಿ 18-20 ವರ್ಷದವರು ಯಾರೂ ಇಲ್ಲ. ಆದರೆ ನಮ್ಮಲ್ಲಿ ಆ ಉತ್ಸಾಹ ಖಂಡಿತ ಇದೆ. 45 ವರ್ಷ, 50 ವರ್ಷ, ನಾನು 55 ವರ್ಷ, ಎಲ್ಲರೂ ಏಜ್ಡ್ ಆದರೂ ಆ ಉತ್ಸಾಹ ಆವಾಗ ಎಲ್ಲರ ಹತ್ರ ಇದ್ದರು. ಎಲ್ಲರೂ ಹೇಳಿದರು, ಸಿದ್ಧಾರ್ಥನವರು ಎಲ್ಲರೂ ಹೇಳಿದರು, ಅವರು ಏಜ್ಡ್ ಪರ್ಸನ್ ಎಲ್ಲರೂ ಹೇಳಿದರು, ನಾವು ಖಂಡಿತ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸುವ. ಹಾಗಾದರೆ ಹೆಸರು ಏನು ಇಡುವುದು, ಈ ಮೀಟಿಂಗನ್ನು ಎಲ್ಲಿ ಮಾಡೋದು, ಹೆಸರು ಏನು ಇಡುವುದು ಅಂತ ಇತ್ತು. ಅದರ ಖಂಡಿತ ನಮಗೆ ಬೇರೆ ಯಾವ ಹೆಸರು ತೋಜಿ ಬರಲಿಲ್ಲ. ಅಬ್ಬಕ್ಕ, ಯಾಕಂದರೆ ನಮ್ಮ ಉಳ್ಳಳದ ಅಬ್ಬಕ್ಕ, ಅಭಯರಾಣಿ ಅಬ್ಬಕ್ಕ ಅವರು ನಮ್ಮ ಸ್ವತಂತ್ರ ಹೋರಾಟಗಾರ್ತಿ, ನಮ್ಮ ಮೆಂಟರ್. ಹಾಗಾಗಿ ನಾವು ಅವರ ಹೆಸರನ್ನಿಟ್ಟು ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯ ಎನ್ನುವಂಥ ಸಂಘಟನೆಯನ್ನು ಸ್ಥಾಪಿಸಿದೆವು. ಬರೀ 6-10 ಜನಗಳಿಂದ ಸೇರಿ. ನನಗೆ ತುಂಬ ಹೆಮ್ಮೆ, ಇವತ್ತು 50 ಜನ ಸದಸ್ಯರಿದ್ದಾರೆ ನಮ್ಮ ಸಂಘಟನೆಯಲ್ಲಿ. ಒಂದ್ಸತಿ ನೀವು ಅದಕ್ಕೆ ಅಭಿನಂದನೆ. 50 ಜನ ಸದಸ್ಯರಿದ್ದಾರೆ. ಅದು ನಮ್ಮ ನೇತ್ರಾವತಿ ನದಿಯಿಂದ ಅವರು ಈ ಕಡೆ ತಲಪಾಡಿ ಗಡಿಯಿಂದ ಎಲ್ಲ ಮಾಜಿ ಸೈನಿಕರನ್ನು ಸೇರಿಸಿ ನಾವು ಒಟ್ಟು ಸೇರಿಸಿದ್ದೇವೆ. ಆದರೆ ಇನ್ನೊಂದು ವಿಷಯ ನಾನಿಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ, ಕನ್ಫ್ಯೂಸ್ ಏನಿಲ್ಲ. ನಾವು ಎಲ್ಲರೂ ನಮ್ಮ ಮಂಗಳೂರು ಅಸೋಸಿಯೇಷನ್ನ ಅಧೀನದಲ್ಲಿರ್ತೇವೆ. ಅದನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಮ್ಮೆಲ್ಲ ಸೀನಿಯರ್ಸ್ ಇಲ್ಲಿದ್ದಾರೆ, ಅವರದೆಲ್ಲ ಮಾರ್ಗದರ್ಶನವನ್ನು ನಾವು ತಿಳ್ಕೊಂಡಿದ್ದೇವೆ. ಶರತ್ ಭಂಡಾರಿ ಸರ್ ಆಗ್ಬೋದು, ವಿಕ್ರಮ್ ದತ್ತ ಸರ್ ಆಗ್ಬೋದು, ಐರನ್ ಸರ್ ಆಗಿರ್ಬೋದು, ನಮ್ಮ ಅಡ್ಯಂತ ಸರ್ ಆಗ್ಬೋದು, ಎಲ್ಲರ ಹತ್ರ ಹೋಗಿ ಮಾತಾಡಿದ್ದೇವೆ. ಆಗ ಅವರು ಹೇಳಿದರು, ತೊಂದರೆ ಇಲ್ಲ, ನೀವು ಮುಂದುವರಿಸಿ, ನಮ್ಮದೇನು ಅಭ್ಯಂತರ ಇಲ್ಲ, ನೀವು ಅಲ್ಲಿ ನಿಮ್ಮ ಸಮಾಜ ಸೇವೆ ಮಾಡಿ ಅಂತ ಹೇಳಿದರು. ಆಗ ಈಗ ನಮಗೆ ಎಲ್ಲಿ ಮೀಟಿಂಗ್ ಮಾಡೋದು, ಅದೊಂದು ತುಂಬ ಪ್ರಶ್ನೆ ಆಯಿತು. ಮೀಟಿಂಗ್ ಎಲ್ಲ ಕಡೆಯಲ್ಲಿ ಮೀಟಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಆಗ ನಮಗೆ ನೆನಪಿಗೆ ಬಂದದ್ದು ಕೇಸರಿ ಮಿತ್ರ ವೃಂದ. ಯಾಕೆಂದರೆ ನಾವು ಅದರ ಮೆಂಬರ್, ನಾನು, ಸುಧಾಕರ್, ಅನಿಲ್ ಅದರ ಮೆಂಬರ್, ಪ್ರಸಾದ್ ನಾವೆಲ್ಲ ಮೆಂಬರ್ ಅದರಲ್ಲಿ. ಹಾಗೆ ನಮ್ಮ ಕೇಸರಿ ಮಿತ್ರ ವೃಂದದ ಅಧ್ಯಕ್ಷರಲ್ಲಿ ಮಾತನಾಡುವಾಗ ಅವರು ತುಂಬ ಮನಸ್ಸಿನಿಂದ ಯಾವಾಗ ಬೇಕಾದರೂ ಮೀಟಿಂಗ್ ಮಾಡಿ, ನೀವು ಕಂಡಕ್ಟ್ ಮಾಡಿ ಅಂತ ಹೇಳುವಾಗ
ನಮಗೆ ಬೇರೆ ಏನಿದು ತೋಚಲಿಲ್ಲ. ನಾವು ಅಲ್ಲೇ ಕಂಟಿನ್ಯೂಸ್ ಆಗಿ ತಿಂಗಳಿಗೆ ಒಂದು ಮೀಟಿಂಗ್ ಮಾಡ್ತಾ ಒಂದು 1.5 ವರ್ಷ ಅಲ್ಲಿ ಮೀಟಿಂಗ್ ಮಾಡಿ ನಮ್ಮ ಸಂಘಟನೆಯನ್ನು ಇನ್ನಷ್ಟು ಬಲ ಮಾಡಿದ್ದೇವೆ. ಅದಕ್ಕೆ ನಾನು ನಮ್ಮ ಅಧ್ಯಕ್ಷರು ರಾಕೇಶ್ ಅವರು ಇಲ್ಲಿದ್ದಾರೆ, ಅವರಿಗೆ ಖಂಡಿತ ನಮ್ಮೆಲ್ಲರ ಪರವಾಗಿ ಒಂದು ಅಭಿನಂದನೆಗಳನ್ನು ಇನ್ನು ಸಂಘಟನೆಯಲ್ಲಿ ಎಲ್ಲ ಎಕ್ಸ್ ಸರ್ವಿಸ್ ಮ್ಯಾನನ್ನು ಜೋಡಿಸುತ್ತಾ ಮೀಟಿಂಗನ್ನು ಮಾಡುತ್ತಾ ಅದಕ್ಕೆ ನಮಗೊಬ್ಬರು ಲೀಡರ್ಶಿಪ್ ಬೇಕಿತ್ತು. ಈಗ ನಾವೇ ಸಂಘಟನೆ ಮಾಡಿ ಸಿದ್ಧಾರ್ಥನಾಗಲಿ ವೆಂಕಟೇಶ್ ಕುಂಪಲ್ ಆಗಲಿ ಅದರ ಲೀಡರ್ ಆದರೆ ಅದು ಸಕ್ಸಸ್ ಆಗೋದಿಲ್ಲ. ಯಾರನ್ನು ಲೀಡರನ್ನು ಮಾಡೋದು ಅಂಥೇಳಿ ಅವಾಗ ನಮಗೆ ತೋಚಿ ಬಂದ ವ್ಯಕ್ತಿಗಳು ನಮ್ಮ ವಿದ್ಯಾಧರ್ ಶೆಟ್ಟಿ ಹೇಳಿದ ಹಾಗೆ ಎಲ್ಲ ಕೆಲಸದಲ್ಲಿ ಮುಂಚೂಣಿಯಲ್ಲಿ ಇದ್ದವರು, ಲಯನಲ್ಲಿ ಕೆಲಸ ಮಾಡ್ತಾ ಇದ್ದವರು, ಅಡ್ವೊಕೇಟ್ ಆಗಿದ್ದವರು. ನಾವು ನಮ್ಮ KC ನಾರಾಯಣ ಸರ್ ಹತ್ರ ಹೋಗಿ ಸೋಮೇಶ್ವರದಲ್ಲಿ ರಿಕ್ವೆಸ್ಟ್ ಮಾಡುವಾಗ ಅವರು ತುಂಬ ಮನಸ್ಸಿನಿಂದ ಒಪ್ಪಿಕೊಂಡರು. ಯಾಕೆಂದರೆ ಅವರು ಒಂದು ಮಾಜಿ ಸೈನಿಕರು. ನಾವು ರಿಕ್ವೆಸ್ಟ್ ಮಾಡುವಾಗ ಅವರು ಒಪ್ಪಿ ನಮ್ಮ ಸಂಘಟನೆ, ನಮ್ಮ ಬಲಿಷ್ಠವಾದ 50 ಜನರ ಸಂಘಟನೆಗೆ ಒಂದು ಲೀಡರ್ಶಿಪ್ಪು ನಮ್ಮ ನಾರಾಯಣ ಸರ್ ಕೊಟ್ಟರು. ನಾನು ಖಂಡಿತ ಅವರಿಗೂ ನೆನಪಿಸ್ತೇನೆ. ಯಾಕೆಂದರೆ ಒಂದು ಏಬಲ್ ಲೀಡರ್ ಅವರ ಆ ಲೀಡರ್ಶಿಪ್ಪಲ್ಲಿ ನಾವು ಇವತ್ತು ನೋಡಿ ತುಂಬ ಹೆಮ್ಮೆ. ಯಾಕೆಂದರೆ ಎಲ್ಲರೂ ಒಂದು ಒಳ್ಳೆಯ ಯೂನಿಫಾರ್ಮಿಂದ ಇಲ್ಲಿ ಕರೆಕ್ಟಾಗಿ ಎಲ್ಲರೂ ಕೂತ್ಕೊಂಡಿದ್ದಾರೆ. ಎಲ್ಲ ನಮ್ಮ ಸಂಘಟನೆ. ಆಮೇಲೆ ನಮಗಾಯಿತು ಏನು ಇನ್ನೊಂದು ಆಫೀಸ್ ಬೇಕು ನಮಗೆ ಅಂತ ಹೇಳುವಾಗ ಎಲ್ಲರೂ ನಮ್ಮ ವಿಜಯನ್ ಸರ್ ಅವರೆಲ್ಲರೂ ಹೇಳಿದರು, ಅಲ್ಲೇ ಕೂತ್ಕೊಂಡು ಮಾತನಾಡಿದರೆ ಆಗಲಿಕ್ಕಿಲ್ಲ, ನಮ್ಮದು ಇನ್ನೂ ಒಂದು ಸ್ವಲ್ಪ ಪಬ್ಲಿಸಿಟಿ ಬೇಕು. ಹಾಗಾಗಿ ಎಲ್ಲಾದರೂ ಒಂದು ನ್ಯಾಷನಲ್ ಹೈವೇ ಪಕ್ಕದಲ್ಲೇ ನಾವು ಒಂದು ಆಫೀಸ್ ಮಾಡುವ ಅಂತ ಹೇಳುವಾಗ ವಿಜಯನವರ ಸಜೆಷನ್ ನಾವು ತಗೊಂಡು ಮತ್ತು ಸಿದ್ಧಾರ್ಥನವರ ಪರಿಚಯದವರ ಹತ್ರ ಇಲ್ಲೊಂದು ಆಫೀಸ್ ಆಯಿತು. ಫೈನಲಿ ವಿ ವಾಟ್ ಎನ್ ಆಫೀಸ್ ಟು ಲುಕ್ ಆಫ್ಟರ್ ಆಲ್ ಅವರ್ ಡೈಲಿ ಆ್ಯಕ್ಟಿವಿಟೀಸ್. ನಮಗೆ ತುಂಬ ಹೆಮ್ಮೆ. ಇವತ್ತು ಆಫೀಸ್ನ ಉದ್ಘಾಟನೆ ಆಯಿತು. ಇನ್ನು ಮುಂದಿರುವ ಕನಸು ಯಾವುದು ನಮ್ಮದು? ನಾವು ಯಾಕೆ ಈ ಸಂಘಟನೆಯನ್ನು ಮಾಡಿದ್ದೇವೆ? ಸುಮ್ಮನೆ ಟೈಮ್ ಪಾಸ್ಗೆ ಮಾಡಿದ್ದಲ್ಲ. ಎಲ್ಲರೂ ನಾವು ಬ್ಯುಸಿ, ಅದು ಮಿಡ್ಲ್ ಆಫ್ ದ ಏಜ್, ನಾವೆಲ್ಲರೂ ಬ್ಯುಸಿ ಇದ್ದೇವೆ. ನಾವು ಬೇರೆ ಬೇರೆ ಕೆಲಸದಲ್ಲಿದ್ದೇವೆ. ಇಲ್ಲಿ ಬ್ಯಾಂಕಲ್ಲಿ ಇರುವವರಿದ್ದಾರೆ, MCF ಅಲ್ಲಿ ಇರುವವರಿದ್ದಾರೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನಲ್ಲಿ ಕೆಲಸ ಮಾಡುವವರಿದ್ದಾರೆ, ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಆಗ ನಮ್ಮ ಈ ಭಾಗದಲ್ಲಿ ದಕ್ಷಿಣ ಕನ್ನಡದಲ್ಲಿ ಹೇಳ್ಬೋದು, ಮುಖ್ಯವಾಗಿ ನಮ್ಮ ಈ ರೂರಲ್ ಏರಿಯಾದಲ್ಲಿ ಆರ್ಮಿ, ನೇವಿ, ಏರ್ಫೋರ್ಸ್ಗೆ ಸೇರುವವರು ಯಾರೂ ಇಲ್ಲ, ಕಡಿಮೆ. ಹಾಗಾಗಿ ಆ ಯುವಕರಿಗೆ ಒಂದು ಪ್ರೇರೇಪಿಸಿ ಅವರಿಗೆ ಒಂದು ಸರಿಯಾದ ಮಾರ್ಗದರ್ಶನ ಕೊಡುವ ಕೆಲಸ ನಮಗೆ ಇನ್ನೂ ಆಗಬೇಕಾಗಿದೆ. ಅದಕ್ಕಾಗಿ ಮುಖ್ಯವಾಗಿ ಬೇಕಾದದ್ದು ಒಂದು ಆಫೀಸ್. ಯಾರಿಗಾದರೂ ಏನಾದರೂ ಒಂದು ಇನ್ಫಾರ್ಮೇಷನ್ ಬೇಕಿದ್ದರೆ ಆಫೀಸ್ ಬೇಕು. ಹಾಗಾಗಿ ಆಫೀಸಲ್ಲಿ ಬಂದು ಅವರು ಏನಾದರೂ ನಮಗೆ ಟೆಲಿಫೋನಲ್ಲಿ ಮಾಡಿದರೆ ನಾವು ಅವರ ಹತ್ತಿರ ಹೋಗಿ ಹೇಗೆ ಆರ್ಮಿ, ನೇವಿ, ಏರ್ಫೋರ್ಸ್ಗೆ ಜಾಯಿನ್ ಆಗೋದು ಎನ್ನುವುದರ ಬಗ್ಗೆ ಇನ್ಫಾರ್ಮೇಷನ್ ಕೊಡುವ ಕೆಲಸವನ್ನು ಮಾಡ್ತಿದ್ದೇವೆ. ನಮ್ಮ ವಿಜಯರವರಿದ್ದಾರೆ, ಇವರು ನೇವಿಯವರು. ಇವರು ಅಂತಹ ಟ್ರೈನಿಂಗ್ ಸೆಂಟರನ್ನು ನಡೆಸ್ತಾ ಇದ್ದಾರೆ ಕೇರಳದಲ್ಲಿ. ಒಂದಷ್ಟು ಮಾರ್ಗದರ್ಶನ ಅವರು ನಮಗೆ ಕೊಡಬಹುದು. ನಮ್ಮಲ್ಲಿ ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಸರ್. ನಾವು 2 ಜನ ನೇವಿ ಅವರು ನಮ್ಮಲ್ಲಿ ಇದ್ದಾರೆ, ಶಶಿ ಮತ್ತು ನಮ್ಮ ವಿಜಯನ್ ಸರ್. ಅವರದ್ದು ಒಂದು ಒಳ್ಳೆ ಕೊಡುಗೆ ನಮಗೆ. ಅವರು ಬೇಕಾದರೆ ಆ ಟ್ರೈನಿಂಗ್ಗೆ ಬೇಕಾಗುವ ಕೆಲಸವನ್ನು ಮಾಡಲಿಕ್ಕೆ ರೆಡಿ ಇದ್ದಾರೆ. ಹಾಗಾಗಿ ನಮ್ಮ ಮೊದಲ ಕೆಲಸ ಯಂಗ್ಸ್ಟರ್ಸ್ ಅನ್ನು ಆರ್ಮಿಗೆ, ಡಿಫೆನ್ಸಿಗೆ ಸೇರಿಸುವುದು ಹೇಗೆ ಎನ್ನುವ ತರಬೇತಿ ಕೊಡುವ ಒಂದು ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ, ಮೊದಲನೇದಾಗಿ. ಎರಡನೇದಾಗಿ ನಮ್ಮ ಶಾಲಾ ಕಾಲೇಜುಗಳಲ್ಲಿ 10ನೇ ಕ್ಲಾಸ್ ಆಗಿರ್ಬೋದು, 12ನೇ ಕ್ಲಾಸ್ ಆಗಿರ್ಬೋದು, ಆ ಮಕ್ಕಳಿಗೆ ಬರೀ ಇಂಜಿನಿಯರ್, ಲಾಯರ್ ಮತ್ತು ಡಾಕ್ಟರ್ ಆಗೋದು ಬಿಟ್ಟು ಬೇರೆ ಹೇಗೆ ದೇಶ ಸೇವೆ ಮಾಡೋದು, ಮಿಲಿಟರಿಗೆ ಸೇರಿ ಆಫೀಸರ್ ಆಗ್ಬೋದು ಅಂತ ಒಂದು ಕಾನ್ಸೆಪ್ಟ್ ಅವರಿಗೆ ಗೊತ್ತಿಲ್ಲ. ಹಾಗೆ ನಾವು ಪ್ಲಾನ್ ಮಾಡಿದ್ದೇವೆ, ನಮ್ಮಲ್ಲಿ ಯಾರಾದರೂ ಒಬ್ಬರು ಶಾಲೆಗೆ ಹೋಗಿ ಆ ಶಾಲೆಯ ಎಲ್ಲ ಮಕ್ಕಳಿಗೆ ಇದರ ಬಗ್ಗೆ ಎಷ್ಟು ಕ್ವಾಲಿಫಿಕೇಶನ್ ಬೇಕು ಡಿಫೆನ್ಸಿಗೆ ಜಾಯಿನ್ ಆಗಲಿಕ್ಕೆ, ಅಲ್ಲಿ ಆಫೀಸರ್ ಆಗ್ಬೋದು. ಈವನ್ ಲೇಡೀಸ್ ಆಲ್ಸೋ ಕ್ಯಾನ್ ಜಾಯಿನ್ ನವ ಡೇಸ್. ನಮ್ಮ AMCಯಲ್ಲೆಲ್ಲ ಆರ್ಮಿ ಮೆಡಿಕಲ್ ಕೋರಲ್ಲಿ ನರ್ಸ್ ಆಗಿ, ಡಾಕ್ಟರ್ ಆಗಿ ಎಲ್ಲಾಗಿ ಸೇವೆ ಮಾಡ್ತಾ ಇದ್ದಾರೆ. ಅದೆಲ್ಲ ಒಂದು ಇನ್ಫಾರ್ಮೇಷನ್ ಅನ್ನು ಒಂದೇ ಅಡಿಯಲ್ಲಿ ನಾವು ಕೊಡಲಿಕ್ಕಿದ್ದೇವೆ. ಎರಡನೇದು. ಮೂರನೇದು, ಅದು ದೊಡ್ಡ ಒಂದು ನಾವು ಪ್ಲಾನ್ ಹಾಕಿದ್ದೇವೆ. ನಮ್ಗೆ ಗೊತ್ತುಂಟು ಅದು ಕಷ್ಟ. ಯಾಕಂದರೆ ನಮ್ಮದೇ ಒಂದು ಸ್ಥಳವನ್ನು ನಾವು ಹೊಂದಿ, ಇದರಲ್ಲಿ ನಮ್ಮ ಅಧ್ಯಕ್ಷರು ಆಲ್ರೆಡಿ ನಾವು ಅಪ್ಲಿಕೇಶನ್ ಎಲ್ಲ DC ಅವರಿಗೆಲ್ಲ ಕೊಟ್ಟಿದ್ದೇವೆ. ಆಮೇಲೆ ನಮ್ಮದೇ ಒಂದು ಜಾಗವನ್ನು ನಾವು ಹೊಂದಿ, ಒಂದು ಸ್ವಂತ ಕಟ್ಟಡವನ್ನು ಹೊಂದಿ, ಅಲ್ಲಿ ಒಂದು ಟ್ರೈನಿಂಗ್ ಮಾಡುವ ಏನಾದರೂ ಒಂದು ಪ್ಲ್ಯಾನ್ ಆಗಬೇಕು ಎನ್ನುವ ಒಂದು ಮುಂದಾಲೋಚನೆಯನ್ನು ನಾವು ಇಟ್ಟಿದ್ದೇವೆ ಸರ್. ಅದು ಎಲ್ಲ ನಮ್ಮ ಸಕ್ಸಸ್ ಆಗಬೇಕು. ನಮ್ಮ ಇದಕ್ಕೆ ಸಹಕಾರ ಬೇಕು. ನಮ್ಮ ಮಾಜಿ ಸೈನಿಕರ ಸಂಘ ಜಿಲ್ಲಾ ಸಂಘಟನೆಯ ಸಹಕಾರವು ನಮಗೆ ಬೇಕಾಗ್ತದೆ. ಅಂಥದ್ದು ಒಂದು ಇದನ್ನು ನಾವು ಜಾಗವನ್ನು ಗುರುತಿಸಿದ್ದೇವೆ. DC ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ. ಸಿಗುವುದು ಕಷ್ಟ ಖಂಡಿತ, ಆದರೆ ಅಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲ ಮನಸ್ಸು ಮಾಡಿದರೆ ಖಂಡಿತ ಅದು ಸಾಧ್ಯವಾಗ್ತದೆ ಅಂತ. ಇನ್ನೊಂದು ನಮ್ಮದು ಪ್ಲ್ಯಾನ್ ಅಂತ ಹೇಳಿದರೆ, ಎಲ್ಲ ಸ್ಥಳೀಯ ಸಂಘ ಸಂಘಟನೆಗಳು, ನಮಗೆ ನಾವು ಮಾತ್ರ ಮಿಲಿಟರಿ ಅಂತ ಹೇಳಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳ ವಿಶ್ವಾಸವನ್ನು ತೆಗೆದುಕೊಂಡು ಅವರ ಜೊತೆ ಒಂದಷ್ಟು ಸಮಾಜ ಸೇವೆ ಮಾಡುವ ಕೆಲಸ, ಅದು ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಿರ್ಬೋದು, ಸ್ವಚ್ಛತಾ ಅಭಿಯಾನ ಆಗಿರ್ಬೋದು, ಏನಾದರೂ ಬಡ ಮಕ್ಕಳಿಗೆ ಎಜುಕೇಷನ್ಗೆ ಹೆಲ್ಪ್ ಆಗಿರ್ಬೋದು,
ಅಂತ ಒಂದಷ್ಟು ಪ್ಲ್ಯಾನನ್ನು ನಾವು ಹಾಕಿಕೊಂಡಿದ್ದೇವೆ. ಖಂಡಿತ ಅದು ಸಕ್ಸಸ್ ಆಗ್ತದೆ. ಯಾಕಂತ ಹೇಳಿದರೆ ಎಲ್ಲರೂ ಒಂದು 45-50 ಜನ ನಮ್ಮ ಜೊತೆ ಇದ್ದಾರೆ. ಇನ್ನಷ್ಟು ಸದಸ್ಯರನ್ನು ನಾವು ಒಟ್ಟು ಸೇರಿಸುವ ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ಅದರೆಲ್ಲ ನಮ್ಮ ಸದಸ್ಯರ ಸಹಕಾರ, ಊರಿನವರ ಸಹಕಾರ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸೈನಿಕ್ ಬೋರ್ಡ್ನ ಸಹಕಾರ ಇದೆ ಎಂದು ನಾನು ಮನಸ್ಸಲ್ಲಿ ಆಲೋಚಿಸುತ್ತಾ ಹೊಸಕುರಲ್ ನಿರ್ದೇಶಕರು ಶ್ರೀ ವಿದ್ಯಾಧರ್ ಶೆಟ್ಟಿ ಸಭೆ ಸುಧಾರಿಕೆ ಮಲ್ತಿರು. ಕಾಣುವಂತಹ ಈ ಮಹಾಮಾರಿ ಕಣ್ಣಿಗೆ ಕಾಣದಂತಹ ಒಂದು ವೈರಿ, ಇದನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಸರ್ಕಾರ ಒಂದಷ್ಟು ನಿಯಮಾವಳಿಗಳನ್ನು ಮಾಡಿಕೊಂಡಿದೆ. ಲಾಕ್ಡೌನನ್ನು ಘೋಷಿಸಿದೆ, ಮನೆಯಲ್ಲೇ ಇರಿ ಅಂತ ಹೇಳಿಕೊಂಡಿದೆ. ಮುಖಕ್ಕೆ ಮುಖಗವಚವನ್ನು ಹಾಕಿಕೊಳ್ಳಿ, ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ. ನಾನು ಆಗಲೂ ಹೇಳಿದೆ, ಕಚೇರಿ ಉದ್ಘಾಟನೆ ಸಂಬಂಧದಲ್ಲಿ ಎಲ್ಲ ಸದಸ್ಯರು ಒಂದು ಸಂದರ್ಭದಲ್ಲಿ ಬೇಕಿತ್ತು, ಆದರೆ ಎಲ್ಲರನ್ನು ಈಗ ಕರೆಯುವ ಹಾಗಿಲ್ಲ. ಸಾಮಾಜಿಕ ಅಂತರ ಇದೊಂದು ಸರ್ಕಾರದ ನಿಯಮ. ಈ ಅಂತರಕ್ಕೆ ಅನುಗುಣವಾಗಿ ಸೀಮಿತ ಸಂಖ್ಯೆಯಲ್ಲಿ ಕೇವಲ ಸದಸ್ಯ ಬಂಧುಗಳನ್ನಷ್ಟೇ ಸೇರಿಸಿಕೊಂಡು ಈ ಕಾರ್ಯಕ್ರಮ ಇವತ್ತು ಕಚೇರಿಯ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ. ಕುಮಾರಿ ಶ್ರಾವ್ಯ ಪ್ರಾರ್ಥನೆ ಬಂಡೇರು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಅಬ್ಬಕ್ಕ ವಲಯ ಮಾಜಿ ಸೈನಿಕರ ಸಂಘದ ಸದಸ್ಯರು CPO ವಿಜಯನ್ ಸೊಲ್ಮೆ ಸಂದಾಯರು. Today we are gathered here to inaugurate our office. Was our dream that was fulfilled by our inaugurator SM Aaron Shop today. So it was a wonderful morning. So good morning everybody. Before entering to my duty, I would like to speak few words about the association. मैंने 10 साल पहले सर्विस छोड़ के यहाँ आया. वहाँ से यहाँ तक करीब 7 एसोसिएशन में मेंबर है. सबसे पहले इंडियन एक्स सर्विसमैन मूवमेंट में मेंबर है. उसमें वोट पावर है मेरे पास नोएडा में और दिल्ली. उसके बाद इंडियन एक्स सर्विसमैन एसोसिएशन में मेंबरशिप लिया. केरला एक्स सर्विसमैन एसोसिएशन में मेंबरशिप लिया. वेटरन सेलर्स फोरम एसोसिएशन में मेंबरशिप लिया. कासरगोड कन्नूर एक्सेलेंस एसोसिएशन में लिया. फाइनली मैं मैंगलोर में सेटल होने के बाद दक्षिण कन्नड़ा एक्सर्विस एसोसिएशन मैंगलोर में मेंबरशिप लिया. वहाँ 7वां है हमारा ये अब्बका वाला दक्षिण कन्नड़ा एसोसिएशन एक्सर्विस एसोसिएशन. इसमें क्यों बोला सभी एसोसिएशन का काम ही यही हो सकता है, द लुकिंग आफ्टर द beneficiaries, that is ex-servicemen, their वीरनारीज, their wards, उनका वेलफेयर देखना है. उनका जो कुछ उनका लॉ एंड ऑर्डर में जो भी प्रॉब्लम है उनको सॉल्व करना है. उनका ग्रीवेंसेस सॉल्व करना है. उनके मेडिकल फैसिलिटीज प्रॉब्लम सॉल्व करना है, ताकि हमारे कम्युनिटी में जितना प्रॉब्लम है वो सब सॉल्व करना है. और जो भी प्रॉब्लम है वो सीधे जाके हमारे एक ऑफिस में ऑफिस बियरर्स को बता के सब सॉल्व कर सकता है. वो मेल थ्रू कर सकते हैं, सब कुछ कर सकते हैं. वेरी गुड कम्युनिटी, गुड एसोसिएशन, ऑल आर डूइंग वेल. बट पर्टिकुलरली व्हाई आई वांट टू से अबाउट द दक्षिण कन्नड़ा एक्स सर्विस एसोसिएशन, यहाँ ज्वाइन होने के बाद मेरे को पता चल गया ये एसोसिएशन काम सिर्फ हमारा कम्युनिटी के लिए नहीं है, इसका बाहर का भी बहुत कम काम होता है. यहाँ हमारा कम्युनिटी का काम होते जा रहा है, लेकिन यहाँ का जो सिविल कम्युनिटी है उनका भी लुक आफ्टर करता है हमारे दक्षिण कन्नड़ा एक्स सर्विस एसोसिएशन. While doing the work of career guidance to the youngsters, those who want to join defense services, they are going to school every Wednesday and Saturday. Our beloved Colonel Sharad Bhandari sir, उनका वो उधर ही बैठ के उस ऑफिस में उसी के लिए कितना 4-5 इतना बिजी आदमी है, लेकिन 4-5 घंटा उधर बैठ के जो भी बाहर का बच्चे लोग आते हैं उनका बात करता है, उनका करियर गाइडेंस सिखाते हैं, उनका क्या प्रोग्राम में ज्वाइन कर सकता है, कौन सी जॉब ज्वाइन कर सकते हैं, ये सब कुछ बात करता है. लेकिन ये कोई एसोसिएशन में नहीं अदर देन द एक्स सर्विसमैन दक्षिण कन्नड़ा एक्स सर्विसमैन एसोसिएशन. गिव देम हैट्स ऑफ सर.
for this. मैं बहुत सारा, मैं 10 साल से मैं ये बच्चों को क्लास लेने के लिए जाता है, वो जाता है, इनको बहुत अराउंड 800 people were joined through me only from कासरगोड डिस्ट्रिक्ट. तो मेरा बहुत खुश हुआ, क्योंकि बाकी एसोसिएशन में भी देखा उन लोगों को बहुत ये ज़्यादा ये पीछे पड़ता है, कैंटीन में क्या कमी होता है जाके प्रोटेस्ट करो, उसमें जो कमी होता है उसका प्रोटेस्ट करो, उसमें नहीं है. जो हमको सब कुछ मिल जाता है, सब कुछ मिलते रह रहा है, पेंशन मिलते जा रहा है, लेकिन हमारा कम्युनिटी को एकता के लिए हमें ये एसोसिएशन बना है. लेकिन उसके साथ साथ हमारा देश के लिए नया हमारा जैसे हमारा बच्चा आजकल जाता ही नहीं है, बहुत कम जाता है, लेकिन हमारे बाहर के लोग को सपोर्ट देके सर्विस में ज्वाइन कर हमारे राष्ट्र को बचाना है. उसका हम दक्षिण कन्नड़ एक्सर्विसन एसोसिएशन करते रहते हैं, उसमें बहुत मैं खुश हूँ. फर्स्ट एंड फॉरमोस्ट आई वुड लाइक टू my heartfelt sincere thanks to Dakshina Kannada Ex-Servicemen Association President Sri S.M. Iron for inaugurating the office. ಅಬ್ಬಕ್ಕ ವಲಯ ಮಾಜಿ ಸೈನಿಕರ ಸಂಘದ ಉಪಾಧ್ಯಕ್ಷರು ಶ್ರೀ ಕೆ.ಆರ್. ಸಿದ್ಧಾರ್ಥ, ಜತೆ ಕಾರ್ಯದರ್ಶಿ ಶ್ರೀ ಗೋಪಿನಾಥ್ ಕುಂಪಲ, ಕೋಶಾಧಿಕಾರಿ ಶ್ರೀ ಸುಧಾಕರ್ ಕುಂಪಲ, ಗೌರವ ಸಲಹೆಗಾರರು ಕ್ಯಾಪ್ಟನ್ ಜಿ.ಎಸ್. ಪ್ರಸಾದ್, ಸಮಿತಿ ಸದಸ್ಯರು ಸರ್ವಶ್ರೀ, ಕೃಷ್ಣಪ್ಪ ಕೆ.ಸಿ., ರಮೇಶ್ ಶೆಟ್ಟಿ, ಪ್ರವೀಣ್ ಕುಮಾರ್ ಶೆಟ್ಟಿ, ರಾಜೇಶ್ ಮಾಡೂರು ಬೊಕ್ಕ ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು.